ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ರಾಜ್ಯದ ಜನತೆಯು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಪ್ರಸಕ್ತ ಕಾಲಘಟ್ಟದಲ್ಲಿ. ಯಾಕಂದ್ರೆ ದೇಶದಲ್ಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ದೇಶವು ಕೂಡ ನಮ್ಮ ಕರ್ನಾಟಕದ ಹತ್ರ, ಅದರಲ್ಲೂ ಕೂಡ ಹಾಸನದತ್ತ ನೋಡ್ತಾ ಇದೆ. ಅಂದ್ರೆ ಕೋವಿಡ್ ಮಹಾಮಾರಿ ಯಾವ ರೀತಿ ನಮ್ಗಳಿಗೆ ಜೀವಹಾನಿಯನ್ನ, ಪ್ರಾಣಹಾನಿಯನ್ನ ತಂದುಕೊಟ್ಟಿತ್ತು, ತದನಂತರ ಈ ರೀತಿ ಹಾರ್ಟ್ ಅಟ್ಯಾಕ್, ಹೃದಯಘಾತ ಈ ಹಂತಕ್ಕೆ ಬಂದು ತಲುಪುತ್ತೆ ಅನ್ನುವಂಥದ್ದನ್ನು ಯಾರು ಕೂಡ ಅಂದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಈ ಬಾರಿ ಹೃದಯಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಸಮಸ್ಯೆ ಮಾತ್ರ ಅಲ್ಲ, ಜೀವಹಾನಿಯನ್ನು, ಪ್ರಾಣಹಾನಿಯನ್ನು ಮಾಡ್ತಾ ಇದೆ. ಎಲ್ಲಿ ತನಕಂತ ಬಂದಾಗ ಎಲ್ಲರೂ ಸರಿ ಇರ್ತಾರೆ. ಆರೋಗ್ಯವಂತರಾಗಿದ್ದವರು, ಹದಿಹರೆಯದವರು, 20 ವರ್ಷದ ಒಳಗಿನವರು, 20 ವರ್ಷದ ಹೊರಗಿನವರು, 60 ವರ್ಷದ ಒಳಗಿನವರು, ಹೀಗೆ ಎಲ್ಲರನ್ನೂ ಕೂಡ ಬಿಟ್ಟಿಲ್ಲ ಈ ಒಂದು ಹೃದಯಘಾತ. ಅದರಲ್ಲೂ ಕೂಡ ವೆರಿ ಡೇಂಜರಸ್ ಅಂತ ಬಂದಾಗ ಊಟ ಮಾಡ್ತಾ ಇರುವಾಗ, ಕೆಲಸ ಮಾಡ್ತಾ ಇರುವಾಗ, ಮಲಗಿರುವಾಗ, ಆಟ ಆಡ್ತಾ ಇರುವಾಗ ಏಕಾಏಕಿ ಕುಸಿದು ಬಿದ್ದು ಹೋಗ್ತಾರೆ. ಅದು ಬಿಡಿ, ಆಸ್ಪತ್ರೆಗೆ ಹೋದಾಗ ಟ್ರೀಟ್ಮೆಂಟ್ಗೋಸ್ಕರ ಎದೆನೋವು ಬಂತು, ಅದಕ್ಕೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ಆಸ್ಪತ್ರೆಗೆ ಹೋದಾಗ ಅಲ್ಲೂ ಕೂಡ ಕುಸಿದು ಬಿದ್ದು ಸಾವನ್ನಪ್ತಾರೆ. ಯಾರಿಗೂ ಕೂಡ ಬದುಕಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೂ ಕೂಡ ಏನು, ಯಾಕೆ ಹೀಗೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹಾಸನದ ಜನತೆಗೆ ಏನಾದರೂ ಶಾಪ ಇದೆಯಾ ಅನ್ನುವಂತಹ ಮಟ್ಟಿಗೆ ಈ ಒಂದು ಚರ್ಚೆ ಉದ್ಭವ ಆಗಿದೆ. ಯಾಕಂದರೆ ಅದರಲ್ಲೂ ಕೂಡ ಯುವಕ ಯುವತಿಯರು ಹಾಸನದಲ್ಲಿ ಬಹಳಷ್ಟು ಜನರು ಸಾವನ್ನಪ್ತಾ ಇದ್ದಾರೆ. ಅದರಲ್ಲೂ ಕೂಡ 4 ಜನರು 20 ವರ್ಷದ ಒಳಗಿನವರು ಸಾವನ್ನಪ್ಪಿರುವಂಥದ್ದು. 43 ದಿನದಲ್ಲಿ ಬರೋಬ್ಬರಿ 26 ಜನರಿಗಿಂತ ಜಾಸ್ತಿ ಜನರು ಹಾಸನದಲ್ಲಿ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಆಗಲೇ ಹೇಳಿದಾಗೆ ಸರಿ ಇದ್ದವರು ಏಕಾಏಕಿ ಕುಸಿದು ಬೀಳ್ತಾರೆ, ಏಕಾಏಕಿ ಸಾವನ್ನಪ್ತಾರೆ. ಯಾರಿಗೂ ಕೂಡ ಏನು ಅನ್ನುವಂಥದ್ದು ಅರ್ಥ ಆಗಲ್ಲ. ವೈದ್ಯಕೀಯ ಲೋಕಕ್ಕೆ ಇದು ಅಚ್ಚರಿಯಾಗಿದೆ, ವಿಜ್ಞಾನ ಲೋಕಕ್ಕೂ ಕೂಡ ಇದು ಶಾಕಿಂಗ್ ಆಗಿದೆ. ಇವೆಲ್ಲದರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಈ ಬಗ್ಗೆ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲದರ ನಡುವೆ ಮತ್ತೊಂದು ಶಾಕಿಂಗ್ ಆಗಿರುವಂತಹ ಸುದ್ದಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಯಾಕಂದ್ರೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ಕೊಟ್ಟಿರುವಂತಹ ಮಾಹಿತಿ ಮಾಹಿತಿ ಆಗಿರುವಂತಹ ಮಾಹಿತಿ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಗಣನೀಯವಾಗಿ ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಕಳೆದ 6 ತಿಂಗಳಿನಲ್ಲಿ, ಕೇವಲ 6 ತಿಂಗಳಿನಲ್ಲಿ 85 ಜನ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ಹಾಗಿದ್ದಾಗ ಯಾತಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ, ಹೃದಯಘಾತ ಯಾಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಏನ್ ಕತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದರಿಂದ ಪಾರಾಗೋದು ಹೇಗೆ ಅಥವಾ ಬದುಕೋದು ಹೇಗೆ ಅನ್ನುವಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಈಗ ಸರಿ ಇದ್ದವರು ಮತ್ತಿರಲ್ಲ, ಅಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಒಂದ್ ಕಡೆ ಹಾಸನದಲ್ಲಿ ಸರಣಿಯಾಗಿರುವಂತಹ ಹೃದಯಘಾತ ಪ್ರಕರಣಗಳು, ಮತ್ತೊಂದೆಡೆ ಧಾರವಾಡದಲ್ಲಿ, ಮತ್ತೊಂದೆಡೆ ಮೈಸೂರಿನಲ್ಲಿ, ಹೀಗೆ ಬೆಳ್ತಂಗಡಿಯಲ್ಲಿ, ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೀಗೆ ಸಾಲು ಪ್ರಕರಣಗಳು ಹೃದಯಘಾತದಿಂದ ದಾಖಲಾಗ್ತಾ ಇದೆ. ದಿನನಿತ್ಯ ನಾವು ಸುದ್ದಿ ಮಾಧ್ಯಮದಲ್ಲಿದ್ದು ಇಂತಹ ಒಂದು ಸುದ್ದಿಯನ್ನ ಒಂದು ದಿನಕ್ಕೆ 5-6 ಸುದ್ದಿ ಆದರೂ ನಾವು ಕರ್ನಾಟಕದಿಂದ ನಾವು ಇದನ್ನ ಬಿತ್ತರ ಮಾಡ್ತಾ ಇರ್ತೀವಿ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅಂತಹ ದುರಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಹೀಗಾಗಿದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ
ಹೃದಯಾಘಾತದಿಂದ ನಾವುಗಳು ಯಾವ ರೀತಿ ಬಚಾವಾಗಬಹುದು ಅಥವಾ CPR ಮಾಡುವಂಥ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಸಾಲು ಸಾಲು ಹೃದಯಾಘಾತ ಪ್ರಕರಣಗಳ ಬಳಿಕ. ಅದರಲ್ಲೂ ಕೂಡ ನಮ್ಮ ಕಾಮಿಡಿ ಕಿಲಾಡಿ ರಾಕೇಶ್ ಅವರು ಜೀವಾಂತ್ಯ ಕಂಡ ನಂತರ ಈ ಒಂದು ಚರ್ಚೆ ಬಹಳಷ್ಟಿತ್ತು. ತದನಂತರ ಇಂತಹ ಒಂದು ಘಟನೆಗಳು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ರಾಕೇಶ್ ಅವರ ಸಾವಿನ ನಂತರ ಏನಾಗ್ತಾ ಇದೆ ಯುವಕರಲ್ಲಿ ಅಂತ ಗೊತ್ತಿಲ್ಲ. ಈ ಬಗ್ಗೆ ಕ್ವಿಕ್ ಆಗಿ ನೋಡಿ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇದು ಪ್ರಶ್ನೆ ರಾಜ್ಯದ ಜನತೆ ಸದ್ಯ ಕೇಳ್ತಾ ಇರುವಂತದ್ದು. ಅಯ್ಯೋ, ಹಾಸನದ ಯುವಕ ಯುವತಿಯರಿಗೆ ಯಾರ ಶಾಪ ತಾಗಿದೆ? ಏನಿದು ಶಾಪ ಹಾಸನದ ಯುವಕ ಯುವತಿಯರಿಗೆ ಅನ್ನುವಂತಹ ಪ್ರಶ್ನೆ ಇದೀಗ ಸದ್ಯ ರಾಜ್ಯದ ಜನತೆ ಕೇಳ್ತಾ ಇರೋದು. ಯಾಕಂದ್ರೆ ಹಾಸನದಲ್ಲಿ ದಿನನಿತ್ಯ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು ದಾಖಲಾಗ್ತಾ ಇದೆ. ಆ ಹಿನ್ನೆಲೆ ಈ ಪ್ರಶ್ನೆಯನ್ನ ರಾಜ್ಯದ ಜನತೆ ಸಹಜವಾಗಿ ಕೇಳ್ತಾ ಇದೆ. ರಾಜ್ಯದ ಜನತೆ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ ಹಾಸನದ ಸರಣಿ ಹೃದಯಾಘಾತ ಪ್ರಕರಣಗಳು. ರಾಜ್ಯದ ಜನತೆ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ. 43 ದಿನದಲ್ಲಿ 26ಕ್ಕೂ ಅಧಿಕ ಮಂದಿ ಹೃದಯಾಘಾತದಿಂದ ಜೀವಾಂತ್ಯ ಕಂಡಿದ್ದಾರೆ. 43 ದಿನಗಳಲ್ಲಿ 26ಕ್ಕೂ ಅಧಿಕ ಮಂದಿ. ಕೆಲವು ದಿನಗಳು ಯಾವ ರೀತಿ ಇರುತ್ತೆ ಅಂತ ಬಂದಾಗ ನಿನ್ನೆ ದಿನ ಒಂದೇ ದಿನದಲ್ಲಿ 3 ಸಾವುಗಳು, ಮತ್ತೊಂದಿನ 2 ಸಾವುಗಳು, 4 ಸಾವುಗಳು, ಇಂತಹ ಪ್ರಕರಣಗಳು ನೇರವಾಗಿ ಹಾಸನ ಜಿಲ್ಲೆಯಲ್ಲಿ ದಾಖಲಾಗ್ತಾ ಇದೆ. ಈ ಜೀವಾಂತ್ಯದ ಹಿಂದೆ ಏನಾಗ್ತಾ ಇದೆ ಹಾಸನದಲ್ಲಿ ಅನ್ನುವಂತಹ ಪ್ರಶ್ನೆಗಳ ನಡುವೆ ಆರೋಗ್ಯ ಇಲಾಖೆಯು ಕೂಡ ಬಹಳಷ್ಟು ಈ ಒಂದು ವಿಚಾರದಲ್ಲಿ ಗಂಭೀರ ಚರ್ಚೆಯಲ್ಲಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತ ಬದಲಾದ ಲೈಫ್ ಸ್ಟೈಲ್ ತಂದಿತ್ತ ಈ ಒಂದು ಆಪತ್ತು ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಬದಲಾಗಿರುವಂತಹ ಈಗಿನ ನಮ್ಮ ಲೈಫ್ ಸ್ಟೈಲ್ ಇಂತಹ ಒಂದು ಸರಣಿ ಹೃದಯಾಘಾತ ಪ್ರಕರಣಗಳಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಊಟ ಮಾಡುವಾಗಲೇ ನಾನು ಹೇಳಿದಾಗ, ಊಟ ಮಾಡುವಾಗ, ಕೆಲಸ ಮಾಡುವಾಗ, ಮಲಗಿರುವಾಗ ಜೀವಾಂತ್ಯವನ್ನು ಕಾಣ್ತಾರೆ. ಏನು ಕಥೆ ಅನ್ನೋದು ಗೊತ್ತಿಲ್ಲ. ಕೆಲಸ ಮಾಡುವಾಗಲೂ ಕೂಡ ಸಾವನ್ನಪ್ತಾರೆ, ಕುಸಿದು ಬೀಳ್ತಾರೆ. ಇದು ಪ್ರಶ್ನೆ. ಹದಿಹರೆಯದ ಯುವ ಜನರೇ ಹೆಚ್ಚು ಬಲಿ ಆಗ್ತಾ ಇರುವಂಥದ್ದು ಕೂಡ ದುರಂತ. ಈ ಹಿಂದೆ ನಾವುಗಳು ಈ ಹೃದಯಾಘಾತ ಅಂತ ಬಂದಾಗ ಏಜ್ ಆದವರು, ಏಜ್ ಫ್ಯಾಕ್ಟರ್ ಅನ್ನುವಂಥದ್ದು ಹೇಳ್ತಾ ಇದ್ವಿ. ಆದರೆ ಈ ಬಾರಿ ಹದಿಹರೆಯದ ಯುವತಿಯರೇ ಈ ಒಂದು ಹೃದಯಾಘಾತದಿಂದ ಕೊನೆಯುಸಿರನ್ನು ಎಳಿತಾ ಇದ್ದಾರೆ. ಇದು ಬಹಳಷ್ಟು ಪ್ರಶ್ನೆಗಳನ್ನು, ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಗಂಭೀರವಾಗಿರುವಂತಹ ವಿಚಾರ. ಇದು ಹಾಸನದಲ್ಲಿ ಒಂದು ಕಡೆ ಆದರೆ ಮತ್ತೊಂದೆಡೆ ಧಾರವಾಡದಲ್ಲಿ, ಮೈಸೂರಿನಲ್ಲಿ, ಇವೆಲ್ಲದರ ನಡುವೆ ಮತ್ತೊಂದು ಶಾಕಿಂಗ್ ಆಗಿರುವಂತಹ ಮಾಹಿತಿ ಅದೇನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ನ ಪ್ರಕರಣಗಳಲ್ಲಿ, ಸಾವನ್ನಪ್ಪುವವರ ಪ್ರಕರಣಗಳಲ್ಲಿ ಗಣನೀಯ ಏರಿಕೆ ಆಗ್ತಾ ಇದೆ. ಕೇವಲ 6 ತಿಂಗಳಲ್ಲಿ ಬರೋಬ್ಬರಿ 85 ಜನರು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದು ಗಂಭೀರವಾಗಿರುವಂತಹ ವಿಚಾರ. ಬಹುಶಃ ನಾವು ಕೆಲವು ಕಡೆಗಳಲ್ಲಿ ನೋಡ್ತಾ ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು, ಅಂದರೆ ನಮ್ಮ ಜಿಲ್ಲೆಯನ್ನೇ ನಾವುಗಳು ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಅಥವಾ ಅಲರ್ಟ್ನೆಸ್ ಅನ್ನು ಕೊಡಲಿಲ್ಲ ಅನ್ನುವಂಥದ್ದು ಕಾಣುತ್ತೆ. ಆದರೆ ನಿನ್ನೆ ದಿನ ಆರೋಗ್ಯ ಅಧಿಕಾರಿಯವರು ಕೊಟ್ಟಿರುವಂತಹ ಮಾಹಿತಿ, ಶಾಕಿಂಗ್ ಆಗಿರುವಂತಹ ಮಾಹಿತಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 6 ತಿಂಗಳಲ್ಲಿ 85 ಜನರು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಆ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಇದೊಂದು ಶಾಕಿಂಗ್ ಆಗಿರುವಂತಹ ಮಾಹಿತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗಣನೀಯವಾಗಿ ಹಾರ್ಟ್ನಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿನ್ನೆಯ ದಿನ ಆರೋಗ್ಯಾಧಿಕಾರಿಯವರು ಕೊಟ್ಟಿರುವಂತಹ ಬೆಚ್ಚಿ ಬೀಳಿಸುವಂತಹ ಶಾಕಿಂಗ್ ಆಗಿರುವಂತಹ ಮಾಹಿತಿ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 6 ತಿಂಗಳಲ್ಲಿ 85 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕೇವಲ 6 ತಿಂಗಳಲ್ಲಿ 85 ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೂಡ ಈ ಹೃದಯಾಘಾತ ಪ್ರಕರಣಗಳು ಬಿಡಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಹೃದಯಾಘಾತದಿಂದ 54 ಪುರುಷರು ಮತ್ತು 31 ಮಹಿಳೆಯರು ಜೀವಾಂತ್ಯವನ್ನ ಕಂಡಿದ್ದಾರೆ. 31 ಮಹಿಳೆಯರು, 54 ಪುರುಷರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಜೀವಾಂತ್ಯವನ್ನ ಕಂಡಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೂಡ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಭೂತ ಬಿಡಲಿಲ್ಲ. ಆರೋಗ್ಯಾಧಿಕಾರಿ ಅವರು ಕೊಟ್ಟಂತಹ ಶಾಕಿಂಗ್ ಆಗಿರುವಂತಹ ಈ ಒಂದು ಮಾಹಿತಿ. ಸೊ ಹಾಗಿದ್ದಾಗ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಅವೇರ್ನೆಸ್ ಅನ್ನ, ಅಲರ್ಟ್ನೆಸ್ ಅನ್ನ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಾವುಗಳು ಸಂಭವಿಸ್ತಾ ಇರುವಂತದ್ದು ಹಾರ್ಟ್ ಅಟ್ಯಾಕ್ ನಿಂದ, ಹೃದಯಾಘಾತದಿಂದ. ಯಾಕೆ ಹೀಗೆ, ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 85 ಜನರು 6 ತಿಂಗಳಲ್ಲಿ, ಕೇವಲ 6 ತಿಂಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಇನ್ನೊಂದು ಕಡೆ ಪಕ್ಕದ ಹಾಸನದಲ್ಲೂ ಕೂಡ, ಧಾರವಾಡದಲ್ಲಿ, ಮೈಸೂರಿನಲ್ಲಿ ಹೀಗೆ ಸರಣಿ ಆಗಿರುವಂತಹ ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ. ಇವೆಲ್ಲದರ ನಡುವೆ ಯಾಕೆ ಹೀಗಾಗ್ತಾ ಇದೆ, ಏನ್ ಕತೆ ಅಂತ ಬಂದಾಗ ಒಂದು ನೇರವಾಗಿ ಹೇಳ್ತೀವಿ, ಲೈಫ್ ಸ್ಟೈಲ್. ನಮ್ದು ಲೈಫ್ ಸ್ಟೈಲ್, ನಾವು ತಿನ್ನುವಂತಹ ಜಂಕ್ ಫುಡ್ಗಳು, ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟಿಲ್ ಹೌ ಅನ್ನುವಂಥ ಪ್ರಶ್ನೆ. ಕೆಲವರು ಸರಿ ಇದ್ದವರು, ವರ್ಕೌಟ್ ಮಾಡುವವರು, ಒಳ್ಳೆಯ ದೇಹ ವ್ಯಾಯಾಮವನ್ನು ಮಾಡುವವರು, ಅವರು ಕೂಡ ಹೋಗ್ತಾರೆ. ಏನು ಕತೆ, ಏನು ವಿಚಾರ ಗೊತ್ತಾಗ್ತಾ ಇಲ್ಲ. ಬಟ್ ಒಟ್ಟಿನಲ್ಲಿ ಬಹಳ ದೊಡ್ಡದಾಗಿರುವಂತಹ ಸಮಸ್ಯೆ. ಆದರೆ ಭಯ ಬೇಡ, ಆದರೆ ಜಾಗೃತಿ ಬೇಕೇ ಬೇಕು. ಯಾಕಂತ ಬಂದಾಗ CPR ಮಾಡೋದ್ರಿಂದ ಅಥವಾ ನಮ್ಮ ಹೆಲ್ತ್ ಚೆಕಪ್ಗಳನ್ನು ಮಾಡೋದ್ರಿಂದ, ಎದೆನೋವು ಅಂತ ಬಂದಾಗ ಗ್ಯಾಸ್ಟ್ರಿಕ್ ಅನ್ನುವಂತಹ ವಿಚಾರದಿಂದ ನಾವು ನಿರ್ಲಕ್ಷ್ಯ ಮಾಡದೆ, ಅಸಡ್ಡೆ ಮಾಡದೆ ನಾವು ಚೆಕಪ್ ಮಾಡೋದ್ರಿಂದ ನಾವು ಈ ಒಂದು ಹಾರ್ಟ್ ಅಟ್ಯಾಕ್ನಿಂದ ಬದುಕಿ ಉಳಿಯಬಹುದು. ಎಲ್ಲವೂ ಕೂಡ ಮತ್ತು ವಿಧಿಲಿಖಿತ. ಯಾಕಂದರೆ ಇಂತಹ ಪ್ರಕರಣಗಳನ್ನು ನೋಡಿದಾಗ ಅದೇನೇ ಇರಲಿ, ನಮ್ಮ ಜೊತೆ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ನವೀನ್ ಚಂದ್ರ ಕುಲಲ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ಸದ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಚಾರ ಜೊತೆಗೆ ಪ್ರಸಕ್ತ ಕಾಲಘಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ, ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಈ ಒಂದು ಹಾರ್ಟ್ ಅಟ್ಯಾಕ್ ಪಟ್ಟಿರುವಂತಹ ವಿಚಾರ. ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ, ಗೊಂದಲಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಇವೆಲ್ಲದರ ಜೊತೆಗೆ ನಾನು ಸರ್, ಮೊದಲದಾಗಿ ನಾನು ಬರ್ತೀನಿ. ಹಾರ್ಟ್ ಅಟ್ಯಾಕ್ ಅನ್ನೋದು ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಮಾತ್ರ ಅಲ್ಲ, ಸರಣಿ ಸಾವುಗಳು ದಿನನಿತ್ಯ ನಾವು ನೋಡಿದಾಗ 2-3 ಸಾವುಗಳು. ನಾವು ಒಂದು ಮಿನಿಮಮ್ 6 ಸಾವಾದರೂ ಕರ್ನಾಟಕದಿಂದ ನಾವು ದಾಖಲು ಮಾಡ್ತೀವಿ ಸುದ್ದಿ ಮಾಧ್ಯಮ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಸನದ ಕತೆ ಹೇಳೋದು ಬೇಡ, ಕೇಳೋದು ಬೇಡ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಇನ್ಫಾರ್ಮೇಷನ್ ಕೇಳಿದಾಗ ಶಾಕ್ ಆಯಿತು. ಫಸ್ಟ್ ಆಕ್ಷನ್ ಸರ್. ಮೊದಲನೇದಾಗಿ ನೀವು ಹೇಳಿದಾಗೆ ಯಾವುದು ಲೈಫ್ ಸ್ಟೈಲ್ ಚೇಂಜ್ ಅದು ಖಂಡಿತ ಇದೆ. ಈಗ ಎವರೇಜ್ ಬೊಜ್ಜು ನೋಡಿದರೆ ಮೊದಲ 25 ವರ್ಷ ಹಿಂದಿನ ಜನರ ಕಾಯಕ್ಕೂ, ಅಂದರೆ ಅವರ ಜೀವದ ಸೈಜ್, ಅದನ್ನ BMI ಇಂಡೆಕ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಈಗದಕ್ಕೂ ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಇದೆ. ಚಿಕ್ಕ ಮಕ್ಕಳಲ್ಲೇ ನೀವು ನೋಡ್ಬೋದು, ಮಕ್ಕಳಲ್ಲಿ ಈಗ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಸ್ಥೂಲಕಾಯದವರು ಆಗ್ತಾ ಇದ್ದಾರೆ. ಇದು ಒಂದು ಮೊದಲ ಹಂತ ಅಂತ ಹೇಳ್ಬೋದು. ಸೊ ಇದು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಮೊದಲ ಕಾರಣ ಅಂತ ಹೇಳ್ಬೋದು. ಎರಡನೇದಾಗಿ ನಮ್ಮಲ್ಲಿ ಈಗ ಅರಿವು ಕೂಡ ಜಾಸ್ತಿ ಆಗಿದೆ. ಮೊದಲು ಎಷ್ಟೊಂದು ಜನ ಯಾಕೆ ತೀರ್ಕೊಂಡಿದ್ದಾರೆ, ಸಾವು ಯಾಕೆ ಆಯ್ತು ಅನ್ನೋದನ್ನು ಹುಡುಕುವಂತ ವ್ಯವಸ್ಥೆ ಇರಲಿಲ್ಲ. ಈಗ ಅದರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಯಾವಾಗೆಲ್ಲ ಹೃದಯಾಘಾತ ಆಗಿದೆ ಅದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಸೊ ಖಂಡಿತವಾಗಿ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದಷ್ಟು ಏರಿಕೆ ಕೂಡ ಆಗಿರಬಹುದು. ಖಂಡಿತವಾಗಿಯೂ ನಾವು ತುಂಬಾ ಹೆದರಿಕೊಳ್ಳುವಂತ ಪರಿಸ್ಥಿತಿ ಈವರೆಗೂ ಆಗಿಲ್ಲ, ಖಂಡಿತ ಆಗುವುದೂ ಇಲ್ಲ. ಯಾಕೆಂತ ಹೇಳಿದ್ರೆ ಇದನ್ನು ಮೊದಲೇ ಗ್ರಹಿಸಿ ಈ ಅಧಿಕ ರಕ್ತದೊತ್ತಡ ಇರ್ಬೋದು ಅಥವಾ ಮಧುಮೇಹದ ಬಗ್ಗೆ ಇರ್ಬೋದು, ಸಾಕಷ್ಟು ಇವತ್ತು ಪ್ರೋಗ್ರಾಮ್ಗಳು ಬಂದಿದೆ, ಕಾರ್ಯಕ್ರಮಗಳು ಬಂದಿದೆ, ಅದೇ ರೀತಿ ಅವೇರ್ನೆಸ್ ಕೂಡ ಬಂದಿದೆ. ಖಂಡಿತ ನಾವು ಹೆದರುವ ಅಗತ್ಯ ಇಲ್ಲ. ಆದರೆ
ಈ ಬಗ್ಗೆ ಅರಿತುಕೊಳ್ಳುವ ಅವಶ್ಯಕತೆ ಖಂಡಿತ ಇದೆ. ಓಕೆ, ಬಟ್ ಇದು ಈ ಸಂದರ್ಭ ಬಹುಶಃ ನಾವು ಈ ಒಂದು ವಿಚಾರದ ಬಗ್ಗೆ ಜಾಗೃತಿಯನ್ನ ಮೂಡಿಸಲೇಬೇಕು, ಜೊತೆಗೆ ಜಾಗೃತಿ ಇರಲೇಬೇಕು ಪ್ರತಿಯೊಬ್ಬರಲ್ಲೂ. ಖಂಡಿತ ಹೌದು. ಯಾಕೆಂತ ಹೇಳಿದ್ರೆ ಈಗ ಮೊದಲೇ ನೀವು ನೋಡ್ತಾ ಇರ್ಬೋದು, ಮೊದಲ ಕಾಲದಲ್ಲಿ ಮಕ್ಕಳು ಬೆಳಿಗ್ಗೆ ಇಂದ ಸಂಜೆ ತನಕ ಆಟ ಆಡ್ತಾ ಇದ್ರು, ಒಂದಷ್ಟು ಹೊತ್ತು ಓದ್ತಾ ಇದ್ರು. ಈಗ ಒಂದಷ್ಟು ಹೊತ್ತು ಓದುತ್ತಾರೆ, ಆಮೇಲೆ ಆಟ ಅನ್ನೋದನ್ನು ಮರೆತು ಬಿಟ್ಟು ಬರೀ ಸೆಡೆಂಟ್ರಿ ಲೈಫ್ ಕೂತ್ಕೊಂಡು ಮಾಡುವಂತ ಕೆಲಸ. ಕೂತ್ಕೊಂಡು ಇವತ್ತು ಮಾಡೋದೇನು, ಒಂದ ಟಿವಿ ನೋಡ್ತಾರೆ, ಇಲ್ಲ ಹಾಗೆ ಸಮಯ ಕಳೀತಾರೆ. ಹೊರಗಡೆ ಹೋಗಿ ಆಟ ಅಥವಾ ಈ ಹೊರಾಂಗಣದ ಆಟ ಏನಿದೆ ಅದು ಸುಮಾರು 80% ಮನೆಗಳಲ್ಲಿ ಕಮ್ಮಿ ಆಗಿದೆ. ಒಳಾಂಗಣದ ಆಟಗಳು ಒಂದಷ್ಟು ಇದೆ, ಅದು ನಾವು ಪ್ರೋಗ್ರಾಮ್ಡ್ ಆಟಗಳಲ್ಲ. ನಾವು ಆಟ ಆಡ್ತಿದ್ದೀವಿ ಮೊದಲೆಲ್ಲ ಚಿಕ್ಕದಿರುವಾಗ, ಅದು ನಾನ್ ಪ್ರೋಗ್ರಾಮ್ಡ್. ಈಗ ಹಾಗೆಲ್ಲ ನೀವು 1 ಗಂಟೆ ಹೊತ್ತು, ಅರ್ಧ ಗಂಟೆ ಹೊತ್ತು ಜಿಮ್ ಮಾಡೋದು, ಅರ್ಧ ಗಂಟೆ ಹೊತ್ತು ಅಥವಾ ಯಾವುದೋ ಒಂದು ಆಟ ಆಡೋದು, ಆಮೇಲೆ ಮತ್ತೆ ಬಂದು ಕೂರುವುದು. ಕರೆಕ್ಟ್. ತಾವು ಆಟ ಆಡ್ಬೇಕು ಅಂತ ಬಂದಾಗ ಜಿಮ್ ಮಾಡ್ತಾರೆ, ವ್ಯಾಯಾಮಕ್ಕೆ ಹೋಗ್ತಾರೆ, ಸದೃಢವಾಗಿರ್ತಾರೆ, ಬಟ್ ಸ್ಟಿಲ್ ದೇರ್ ಆಲ್ಸೋ ಅವ್ರು ಏನ್ ಮಾಡ್ತಾರೆ, ಬೆಳಿಗ್ಗೆಯಿಂದ ಸಂಜೆ ಗಂಟ, ಈಗ 24 ಗಂಟೆಯಲ್ಲಿ 6 ಗಂಟೆ ಕೂಡ ಮಲಗಲ್ಲ, ಮಲಗುವುದು ಕಮ್ಮಿ ಆಗಿದೆ, ನಿದ್ದೆ ಮಾಡೋದು. 1 ಗಂಟೆನ 2 ಗಂಟೆನ ಜಿಮ್ ಮಾಡ್ತಾರೆ. ಆಮೇಲೆ ಏನು ಅವರ ಜೀವನ ಶೈಲಿ ಇದೆ ಅದು ಖಂಡಿತ ಇದಕ್ಕೆ ತುಂಬಾ ವ್ಯತಿರಿಕ್ತ ಆಗ್ತದೆ. ಅಂದ್ರೆ ಈ ಸಾಧಾರಣ ಇಡೀ ದಿವಸದ ಅವರ ಕೆಲಸ ಕಾರ್ಯಗಳಿಗೂ ಈ ಜಿಮ್ಮಿಗೂ ಒಂದು ವಿಪರೀತವಾದ ಅಂತರ ಇದೆ. ಎಷ್ಟೋ ಹೊತ್ತು ಕೂತಿರ್ತಾರೆ, ಆಮೇಲೆ ಎದ್ದು ಬಂದು ತುಂಬಾ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಮನುಷ್ಯ ಜೀವನ ಇದ್ದಿದ್ದು. ಇಡೀ ದಿನ ಒಂದಲ್ಲ ಒಂದು ನಡೆದಾಡ್ತಾ ಇದ್ದೀವಿ, ಓಡಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತಾರೆ, ಆಮೇಲೆ ಅದ್ರ ಜೊತೆಗೆ ಉಳಿದ ಕಾರ್ಯಗಳು ಆಗ್ತಾ ಇತ್ತು. ಸೊ ಖಂಡಿತವಾಗಿ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಚೇಂಜ್ಡ್ ಅವರ್ ನಾರ್ಮಲ್ ಲೈಫ್ ಸ್ಟೈಲ್ ಅನ್ನಿಸ್ತಾ ಇದೆ. ಓಕೆ, ಬರ್ತೇನೆ ಸರ್. ಇವೆಲ್ಲದರ ನಡುವೆ ನಾನು ನೇರವಾಗಿ ಜನರ ಒಂದು ಪ್ರಶ್ನೆ ಕೂಡ ಹೌದು, ಅಂದರೆ ಯಾಕೆ ಹಾಸನದಲ್ಲಿ ಈ ರೀತಿ ಆಗ್ತಾ ಇದೆ? ಹಾಸನದಲ್ಲಿ ಸರಣಿ ಪ್ರಕರಣಗಳು, ಏನು ಕತೆ ಗೊತ್ತಿಲ್ಲ, ಈ ರೀತಿ ಆಗ್ತಾ ಇದೆ. ಕೆಲವರು ಹೇಳುವ ಪ್ರಕಾರ ಏನು ಶಾಪತ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ, ಅಂತ ಪರಿಸ್ಥಿತಿ ಏನು ಹೇಳ್ತೀರಾ ಸರ್? ಇಲ್ಲ, ಖಂಡಿತವಾಗಿಯೂ ಆ ರೀತಿ ಯಾವುದೂ ಆಗಿಲ್ಲ. ಆದರೆ ಈಗ ನೀವು ನೋಡ್ತಾ ಇರ್ಬೋದು, ಈಗ ಉದಾಹರಣೆಗೆ ನಾವು ಹೇಳ್ತಾ ಇರೋದಿದ್ರೆ, ಮೊದಲೆಲ್ಲ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಯಾರನ್ನು ನಾವು ನೋಡ್ತಾ ಇದ್ವಿ, ಯಾರಾದರೂ ಈ ಕ್ಯಾಶಿಯರ್ಗಳು, ಅಂದರೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರು, ತುಂಬ ಇಡೀ ದಿನ ಕೂತ್ಕೊಂಡು ಕೆಲಸ ಮಾಡುವಂಥವ್ರು, ಅವರಿಗೆ ಮಾತ್ರ ಬರ್ತಾ ಇತ್ತು. ಅಥವಾ ಹೋಟೆಲ್ ಉದ್ಯಮದಲ್ಲಿ ತುಂಬ ಕೂತ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಅವರು ತುಂಬ ಎಣ್ಣೆ ಪದಾರ್ಥ ತಿಂತಾ ಇದ್ರು, ಸಹಜವಾಗಿತ್ತು. ಬಟ್ ಇವತ್ತು ಏನಾಗ್ತಾ ಇದೆ, ಮಹಿಳೆಯರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ. ಯಾಕೆ ಮಹಿಳೆಯರಿಗೆ ಆಗ್ತಾ ಇದೆ? ಯಾಕೆಂತೇಳಿ ಮೊದಲನೇ ರೀತಿಯಲ್ಲಿ ಈಗ ರುಬ್ಬಿ ಯಾವುದು ಅಡಿಗೆ ಮಾಡುವ ವ್ಯವಸ್ಥೆ ಇಲ್ಲ, ಮಿಕ್ಸಿ ಬಂದಿದೆ. ಅಥವಾ ಹಾಸನದ ಕಡೆ ಆದ್ರೆ ಅವರು ಮೋಸ್ಟ್ಲಿ ಗಾದಿ ಅಥವಾ ರಾಗಿ ಬೀಸ್ತಾ ಇರ್ಬೋದು, ಅಥವಾ ಕಲ್ಲುಗಳಲ್ಲಿ ಅರಿತಾ ಇರ್ಬೋದು. ಅದೆಲ್ಲ ಕೆಲಸ ಇವತ್ತು ನಿಂತು ಹೋಗಿದೆ 90%. ಒಂದಷ್ಟು ಆಗ್ತಾ ಇರ್ಬೋದು, ಒಂದು 10%. ಬಟ್ ನೀವೇ ನೋಡಿ ತುಂಬಾನೇ ಕಮ್ಮಿ ಆಗಿದೆ. ಎರಡನೇದಾಗಿ ಈಗ ನೀರು, ಮೊದಲೆಲ್ಲ ಬಾವಿಯಿಂದ ಸೇದಿ ನೀರು ಹಿಡ್ಕೊಂಡು ನಡ್ಕೊಂಡು ಬಚ್ಚಲು ಮನೆಗೆ ಅಥವಾ ಅಡಿಗೆ ಮನೆಗೆ ತರಬೇಕಿತ್ತು. ಇವತ್ತು ನಿಮ್ಮ ಬಚ್ಚಲು ಮನೆಯಲ್ಲೇ ಟ್ಯಾಪ್ ಆಗಿದೆ, ಅಲ್ಲೇ ಹಾಗೆ ತಿರುಗಿಸಿದ್ರೆ ನೀರು ಬರುತ್ತೆ. ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಅಲ್ಲಿ ಪಂಪ್ ಆನ್ ಆಗತ್ತೆ. ಸೊ ಆ ಎರಡೂ ಕೆಲಸಗಳು ಮುಗೀತಾ. ಮೂರನೇದಾಗಿ ಒಂದಷ್ಟು ಪರಿಕರಗಳನ್ನು ತೆಗೆದು, ಮೊದಲೆಲ್ಲ ಅಡುಗೆ ಮನೆಯ ಹೆಚ್ಚಿನ ಸ್ಟೋರೇಜ್ ಇದ್ದದ್ದು ಅಟ್ಟದ ಮೇಲೆ ಅಥವಾ ಅಟ್ಟಣಿಗೆಯ ಮೇಲೆ. ಸೊ ಒಂದಷ್ಟು ಸ್ಟೆಪ್ಗಳನ್ನು ಹತ್ತಿಕೊಂಡು ಮೇಲೆ ಹೋಗಿ ಅದನ್ನು ತೆಗೆದು ಕೆಳಗೆ ಬರಬೇಕಿತ್ತು. ಏನಿಲ್ಲದಿದ್ರು ದೇರ್ ವಾಸ್ ಸಮ್ ಒಂದಷ್ಟು ವ್ಯಾಯಾಮ ಹೆಂಗಸರಿಗೆ ಕೂಡ ಇತ್ತು. ಗಂಡಸರು ಹೊಲ ಗದ್ದೆಯಲ್ಲಿ ದುಡಿತಾ ಇದ್ರೆ, ಹೆಂಗಸರು ಮನೆಯಲ್ಲೇ ಅವರದೇ ಆದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು, ಬಟ್ಟೆ ಒಗಿತಾ ಇದ್ರು. ಅದು ದೊಡ್ಡ ಮಟ್ಟಿನ ಒಂದು ವ್ಯಾಯಾಮ. ಎಸ್ ಸರ್, ಬರ್ತೇನೆ. ಒಂದು ಕರೆಗಳು ಬರ್ತಾ ಇದೆ, ನಾನು ಕರೆ ತೆಗೆದುಕೊಂಡು ಬರ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿಂದ ಸರ್? ಎಸ್ ಸರ್, ಶೇಖರ್ ಅವರು, ನಮಸ್ತೆ, ಮಾತಾಡಿ ಸರ್. ನೋಡಿ ಸರ್, ವಾತಾವರಣ ಕೊರತೆ ಉಂಟು, ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಉಂಟು. ನೋಡಿ ಎಷ್ಟು ಮಳೆ ಬಂದಿದ್ರೆ ಒಂದು ಅಂಶ ಗಮನಿಸ್ತೀರ ನೋಡಿ, ವಾತಾವರಣ ಈ 5 ವರ್ಷದಿಂದ ಚಳಿ ಕಡಿಮೆ ಉಂಟು. ನಮ್ಮ 3 ತಿಂಗಳ ಚಳಿ ಬೀಳುವುದು ಒಂದು 15 ದಿನ 20 ದಿನ ಬೀಳ್ತದೆ. ಅದು ಒಂದು. ಮತ್ತೆ ಒಂದು ಅಂದ್ರ ನೋಡಿ, ಈಗ ಲಸಿ ಕೊಟ್ಟಿದೆ ಅಂತ ಊಟ ಮಾಡ್ಬೇಕು, ನಿರೋಧಕ ಶಕ್ತಿ ಗಟ್ಟಿ ಆಗ್ಬೇಕಂತ, ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು. ಯಾಕೆಂದ್ರೆ ಎಷ್ಟು ಬೇಕಾದ್ರೆ ನಾವು ಊಟ ತಗೊಳ್ಬೇಕಾಗ್ತದೆ. ಇದು ಅದು ಅಂದ್ರೆ ಉಷ್ಣಾಂಶ ಜಾಸ್ತಿ ಹೊಟ್ಟೆ ಒಳಗೆ. ಇಲ್ಲಿ
ಇದು ಉಷ್ಣಾಂಶ ಅದು ಉಷ್ಣಾಂಶ ಎರಡು ಇರುವಾಗ ಅಲ್ಲಿ ಕಂಟ್ರೋಲ್ಗೆ ತಗೊಳ್ಲಿಕ್ಕೆ ಆಗಲ್ಲ ಇದಕ್ಕೆ ಲೆಂತ್ಗೆ. ಓಕೆ ಓಕೆ ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್. ಜಾಸ್ತಿ ಇದಾಯ್ತು. ಓಕೆ ಥ್ಯಾಂಕ್ ಯು. ಇಲ್ಲ ಒಳ್ಳೆಯ ವಿಚಾರ, ಒಂದು ಹವಾಮಾನ ವಿಚಾರ ಅಥವಾ ನಮ್ಮ ಒಂದು ವೆದರ್ ಕಂಡೀಷನ್ ಬಗ್ಗೆ ಮಾತಾಡಿದ್ರಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಎಸ್ ಸರ್, ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಸರ್. ವೆದರ್ ಕಂಡೀಷನ್ ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ ಅಟ್ಯಾಕ್. ಖಂಡಿತವಾಗಿ ವೆದರ್ ಅಂತ ಹೇಳೋದಕ್ಕಿಂತಲೂ, ಕೋಲ್ಡ್ ವೆದರ್ ಅಂತ ಹೇಳೋದಕ್ಕಿಂತಲೂ ಪೊಲ್ಯೂಷನ್ ಒಂದು ಕಾರಣ ಆಗಿರ್ಬೋದು. ಪೊಲ್ಯೂಷನ್ ಖಂಡಿತ ಕಾರಣ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಾವು ಮೊದಲಿದ್ದ ಜಗತ್ತಿಗೂ ಈಗ ಇರುವಂತ ನಾವು ಬದುಕ್ತಾ ಇರುವ ಜಗತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಪೊಲ್ಯೂಷನ್ಸ್ ಜಾಸ್ತಿ ಆಗಿದೆ, ಅಂದ್ರೆ ಕಲುಷಿತ ವಾತಾವರಣ ಜಾಸ್ತಿ ಇದೆ. ಖಂಡಿತ ಅದನ್ನು ನಾವು ಒಪ್ಪಬಹುದಾಗಿದೆ. ವಾತಾವರಣದಲ್ಲಿ ಏರುಪೇರು ಖಂಡಿತಕ್ಕಿಂತಲೂ ಜಾಸ್ತಿ. ನಾವು ಏನು ನಮ್ಮ ದೈನಂದಿನ ಕಾರ್ಯ ಅದರಲ್ಲಿ ತುಂಬಾನೇ ಬದಲಾವಣೆ ಆಗಿದೆ. ಸಾಕಷ್ಟು ಹೊತ್ತು ಮೊಬೈಲ್, ಸಾಕಷ್ಟು ಹೊತ್ತು ಟಿವಿ ಎದುರು ಕೂತಿರ್ತಾರೆ. ಮೊದಲು ಇಂಥ ವ್ಯವಸ್ಥೆಗಳು. ಇನ್ನೂ ನೀವು ಉದಾಹರಣೆ ಹೇಳೋದಿದ್ರೆ, ಮನುಷ್ಯ ತನ್ನ ಮಾತಾಡೋದನ್ನೇ ಮರೆತು ಬಿಟ್ಟಿದ್ದಾರೆ. ತಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಹೊಡೆಯುವುದು ಅನ್ನೋ ಒಂದು ಕಾರ್ಯಕ್ರಮ ಇತ್ತು. ತಮ್ಮ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯುವುದು, ವಯಸ್ಕರ ಜೊತೆ ಹರಟೆ ಹೊಡೆಯುವುದು. ಈಗ ಆ ಒಂದು ಪ್ರಕ್ರಿಯೆ ನಿಂತೋಗಿದೆ. ಸೊ ಚಾಟ್ಗಳಲ್ಲಿ ಏನಾಗ್ತದೆ, ಮನಸ್ಸಿನ ಎದುರೆದುರು ಭಾವ, ಅದಕ್ಕೂ ಈ ಚಾಟ್ಗಳಿಗೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ನ್ಯೂಸ್ ಕರೆಕ್ಟ್ ಆಗಿ ನೋಡ್ತಾ ಬರುದಿದ್ರೆ ನಾವು ಹೇಳ್ಬೋದು, ಒಂದು ಸಾಲ್ಟ್, ಈಗಿನ ನಮ್ಮ ಆಹಾರ ಪದ್ಧತಿ ಉಪ್ಪಿನಂಶ ತಗೊಳ್ತೇವೆ. ಎರಡನೇದ್ದು ಶುಗರ್. ಎರಡನೇ ಶುಗರ್ ಅನ್ನು ನಾವು ಮೊದಲ ಕಾಲಕ್ಕೂ ಈಗಲೂ ಉಪಯೋಗಿಸುವ ತುಂಬಾನೇ ಜಾಸ್ತಿ ಆಗಿದೆ. ಈಗಿನ 2 ಬಿಸ್ಕಿಟ್ ತಿಂದ್ರೆ ಸಾಕು, ನೀವು ಮೊದಲು ಇಡೀ ದಿವಸ ಅದರಲ್ಲೇ ಬಂದ್ಬಿಡತ್ತೆ. ಮೂರನೇದ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್. ನಾವೀಗ ಹಾಗೆ ಕೂತ್ಕೊಂಡು ಟಿವಿ ನೋಡೋದು ಅಥವಾ ಮೊಬೈಲ್ ನೋಡೋದು, ಇದು. ನಾಲ್ಕನೇದ್ದು ಸ್ಟ್ರೆಸ್. ಇದಂತೂ ಖಂಡಿತ ಸಿಕ್ಕಾಪಟ್ಟೆ ಎಲ್ಲರಿಗೂ ಸ್ಟ್ರೆಸ್ ಇದೆ. ಮನೆಯಲ್ಲಿರುವ ತಾಯಿಗೂ ಸ್ಟ್ರೆಸ್ ಇದೆ. ಇಲ್ಲ, ಅವನಿಗೆ ಎಕ್ಸಾಮ್ ಬರ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಲ್ಲೇ ಆ ಸ್ಟ್ರೆಸ್ ಅನ್ನು ನಮ್ಮ ಮನಸ್ಸಲ್ಲಿ, ನಮ್ಮ ದೇಹದಲ್ಲಿ ಹಾದು ಹೋಗಿದೆ. ಇನ್ನೂ ಒಂದು ಸ್ಮೋಕಿಂಗ್. ಸೊ ಈ 5 ಏನು ಇದೆ, ಸಾಲ್ಟ್, ಸೆಡೆಂಟರಿ ಲೈಫ್ ಸ್ಟೈಲ್, ಸ್ಟ್ರೆಸ್ ಮತ್ತು ಸ್ಮೋಕಿಂಗ್, ಖಂಡಿತ ದೊಡ್ಡ ಹೃದಯ ಅಪಘಾತಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಮತ್ತೊಂದು ಕರೆ ಇದೆ. ಹಲೋ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ಇನ್ನ ಪುದರ್ ಒಲ್ಪಡ್ದೆ ಸರ್. ಚೈನೀಸ್ ಫುಡ್ ಎಲ್ಲ ಉಂಟು. ಹೇಳಿ ಸರ್, ತಮ್ಮ ಹೆಸರು? ಮಾತಾಡಿ, ತಮ್ಮ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸರ್. ಹೇಳಿ, ಮಾತಾಡಿ ಸರ್. ಚೈನೀಸ್ ಫುಡ್ ಎಲ್ಲ ಉಂಟಲ್ಲ, ಚೈನೀಸ್ ಫುಡ್ ಇಂದ ಬರ್ತಾ ಇದೆ ಅಂತ ತಾವು ಹೇಳ್ತಾ ಇರುವಂತದ್ದು. ಅಲ್ಲಲ್ಲ, ಅದರಿಂದ ಅಂದ್ರೆ ಅದಕ್ಕೆ ಕಲರ್ ಎಲ್ಲ ಚೀಪರ್ ಎಲ್ಲ ಕಲರ್ ಅದು ಎಲ್ಲ ಹಾಕ್ತಾರೆ. ಮತ್ತೆ ಎಣ್ಣೆ ಹೋಟೆಲ್ ನಲ್ಲಿ ಎಲ್ಲ ಉಳಿದದ್ದೆಲ್ಲ ಕೊಂಡು ಹೋಗಿ ಅದಕ್ಕೆ ಕೆಮಿಕಲ್ ಹಾಕಿ ಅದನ್ನು ಫಿಲ್ಟರ್ ಮಾಡಿ ಅದೆಲ್ಲ ಎಣ್ಣೆ ಯೂಸ್ ಮಾಡ್ತಾರೆ. ಮತ್ತೆ ಈಗ ಜನರು ಕೆಲಸ ಸಹ ಮಾಡುದಿಲ್ಲಲ್ಲ. ಈಗ ಬಟ್ಟೆ ಒಗೆಯೋದು ಮಿಷಿನ್ ಎಲ್ಲ ಹೋಗುದು, ರಿಕ್ಷಾದಲ್ಲಿ ಹೋಗುದು, ಎಲ್ಲ ವಾಕಿಂಗ್ ಸಹ ಇಲ್ಲ, ಹಾಗೆ ಸಹ ಉಂಟು. ಮತ್ತೆ ಎಲ್ಲ ಫುಡ್ಗಳಿಗೆ ಮಸಾಲ ದೋಸೆಯಲ್ಲಿ ಸಹ ಕಲರ್ ಈಗ ಹಾಗೆ ಆಗಿದೆ. ಅದೆಲ್ಲ ಪ್ರಾಬ್ಲಮ್ ಆಗಿದೆ ಈಗ. ಫುಡ್ ನಲ್ಲಿ ಎಸಿಯಲ್ಲಿ ಕುತ್ಕೊಂಡು ಇದು ಮಾಡ್ತಾರೆ, ಅದನ್ನೆಲ್ಲ ತನಿಖೆ ಮಾಡೋದಿಲ್ಲ, ಏನಿಲ್ಲ. ಬಗ್ಗೆ ನಮ್ಮ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ
ಓಕೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಅವರು ನಮ್ಮ ಈ ಚೈನೀಸ್ ಫುಡ್ಗಳ ಬಗ್ಗೆ ಹೇಳಿದ್ರು, ಅಥವಾ ಇತರ ಫುಡ್ಗಳಲ್ಲಿ ಎಲ್ಲವೂ ಕೂಡ ಕಲರ್ ಇರುತ್ತೆ. ಹೌದು, ಆಹಾರ ಒಂದು ದೊಡ್ಡ ಮಟ್ಟಿನ ಚೇಂಜಸ್ ಅನ್ನು ನೋಡಿದೆ. ಮೊದಲು ನಮ್ಮ ಸಾಂಪ್ರದಾಯಿಕ ಆಹಾರ ಏನಿತ್ತು, ಕುಚ್ಚಲಕ್ಕಿ ಅನ್ನ, ಈಗ ದಕ್ಷಿಣ ಕುಚ್ಚಲಕ್ಕಿ ಅನ್ನ, ಸಾಕಷ್ಟು ತರಕಾರಿಗಳು, ಮೀನು, ಅದು ಕೂಡ ಹೇಗೆ ಮೀನಿನ ಪದಾರ್ಥ, ಮೀನನ್ನು ತರಕಾರಿಗಳನ್ನು ಒಂದಷ್ಟು ಪದಾರ್ಥ ಮಾಡಿ ತಿಂತಾ ಇದ್ರು. ಈಗ ಏನಾಗಿದೆ, ಕಲ್ಚರ್ ಬಂದಿದೆ, ನಾವು ನಮ್ಮದಲ್ಲದ ಪದ್ಧತಿಯಿಂದ ನಾವು ಸಾಂಪ್ರದಾಯಿಕವಾಗಿ ಏನ್ ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟು ಏನೋ ಒಂದಿಷ್ಟು ಚೈನೀಸ್, ಇಷ್ಟು ನಾರ್ತ್ ಇಂಡಿಯನ್ ಸ್ಟೈಲ್ ಇರ್ಬೋದು, ಅವರ ಜೀವನ ಶೈಲಿಗೆ ಅದು ಹೋಗ್ತದೆ. ಜೀವನ ಶೈಲಿಗೆ ಅವರ ಆಹಾರ ಪದಾರ್ಥವನ್ನು ತುಂಬಾನೇ ತಕೊಂಡ್ರೆ ಖಂಡಿತ ತೊಂದರೆ. ಈ ಎಣ್ಣೆ ಪ್ರಮಾಣ ಖಂಡಿತ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಏತಾ ಇದ್ದೇವೆ, ನಾವು ಮೊದಲೆಲ್ಲ ಏನಾಗ್ತಾ ಇತ್ತು, ದಿವಸದಲ್ಲಿ ಒಂದು ಸಲ, ಮೋಸ್ಟ್ಲಿ ವಾರದಲ್ಲಿ ಒಂದು ಸಲ ಎಣ್ಣೆ ಅಥವಾ ಒಗ್ಗರಣೆ ಕೊಡುವ. ಈಗ ಎಣ್ಣೆಯಲ್ಲೇ ಕರಿದು ತಿಂತಾ ಇದ್ದೀವಿ. ಮೀನನ್ನು ಅಭ್ಯಾಸವೇ ಇಲ್ಲ, ಕರಿದು ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಹುರಿದು ತಿನ್ನುವುದೇನು ಹೇಳ್ತೀವಿ. ಈಗ ನಮ್ಮ ಅಂಕಿಅಂಶಗಳ ಪ್ರಕಾರ ಒಬ್ಬ ಮನುಷ್ಯನಿಗೆ ಸುಮಾರು 30 ml ನಷ್ಟು ಎಣ್ಣೆ ಒಂದು ದಿವಸಕ್ಕೆ ತಗೊಂಡ್ರೆ ತೊಂದರೆ ಇರುವುದಿಲ್ಲ. 25 ml ಒಂದು ವಡೆಯಲ್ಲೇ ಬರ್ತದೆ, ಅಥವಾ ಒಂದು 10 ಚಿಪ್ಸ್. ನಾವ್ ಏನ್ ಮಾಡ್ತೇವೆ, ಒಂದು ದಿವಸದಲ್ಲಿ 10 ಚಿಪ್ಸ್ ತಿಂತೇವೆ, ಒಂದು ವಡೆ ತಿಂತೀವಿ, ಕೋಳಿ ಫ್ರೈ ಮಾಡಿದ್ದು ತಿಂತೇವೆ, ಒಂದಷ್ಟು ಮೀನ್ ಫ್ರೈ ತಿಂತೀವಿ, ಒಂದಷ್ಟು ಅವ್ರು ಹೇಳಿದಾಗೆ ಪದಾರ್ಥಕ್ಕೆ ಮತ್ತೆ ಒಗ್ಗರಣೆ ಹಾಕೊಳ್ತೀವಿ. ಸೊ ಎಣ್ಣೆ ಎಷ್ಟೊಂದು ತಿಂತಾ ಇದ್ದೀವಿ. ಎಣ್ಣೆಗೆ ಒಂದು ಲಿಮಿಟೇಷನ್ ಇರ್ತದೆ. ಯಾಕಂದ್ರೆ ಎಲ್ಲವೂ ಕೂಡ ತಿನ್ಬಾರ್ದು ಅಂತ ಹೇಳುವಾಗ ತಿನ್ನಬಾರ್ದು ಅಂತ ಎಲ್ಲೂ ಹೇಳಲಿಲ್ಲ. ಆದ್ರೆ ನಿಮ್ಮ ಪೂರ್ವಜರು ಎಷ್ಟು ಎಣ್ಣೆ ತಿಂತಾ ಇದ್ರು ಅನ್ನೋ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ತಿನ್ನಿ. ನಮ್ಮ ಪೂರ್ವಜರು ದಿನ ಹಾಕಿದ್ರ ಇಲ್ಲ, ಯಾವತ್ತಾದ್ರೂ ಹಬ್ಬದ ದಿವಸ ತಿಂತಾ ಇದ್ರು, ದಿನ ಇದ್ರ ಖಂಡಿತ ಇಲ್ಲ. ಈ ಕಬಾಬ್ಗಳೆಲ್ಲ ಖಂಡಿತವಾಗಿಯೂ ಒಳ್ಳೇದಲ್ಲ. ಪ್ರತಿದಿನ ಕಬಾಬ್ ಇದ್ದೇ ಊಟ ಮಾಡೋದಪ್ಪ. ಅದು ಒಂದು ವೆಜಿಟೇರಿಯನ್ ಆದ್ರೆ ಕಬಾಬ್ ತಿಂತಾರೆ, ನಾನ್ ವೆಜಿಟೇರಿಯನ್ ಆದ್ರೆ ಪೋಡಿ ತಿಂತಾರೆ, ಆದ್ರೆ ಪೋಡಿ ತಿಂತಾರೆ, ನಾನ್ ವೆಜಿಟೇರಿಯನ್ ಆದ್ರೆ ಕಬಾಬ್ ತಿಂತಾರೆ. ಅಂಗಡಿ ಕರಿದ ಒಂದು ವಸ್ತು ನಮ್ಮ ಸಾಮಾನ್ಯ ಆಗಿಬಿಟ್ಟಿದೆ. ಅದು ಮೊದಲ. ಎರಡನೇದು ಉಪ್ಪಿನ ಅಂಶ. ಈಗ ಏನು ನೀವು ಫಾಸ್ಟ್ ಫುಡ್ ತಿಂತೀರಿ, ಅದು ಪಿಜ್ಜಾ ಇರ್ಬೋದು ಅಥವಾ ಬಿಸ್ಕಿಟೇ ಇರ್ಬೋದು ಅಥವಾ ಚಿಪ್ಸ್, ಇದರಲ್ಲಿ ದೊಡ್ಡ ಈಗ ನಾವು ನೋಡುವಂತ ಲೇಸ್, ಚಿಕ್ಕ ಮಗುವಿನ ಕೈಯಲ್ಲಿ ಎಷ್ಟೊಂದು ಲೇಸ್ ಇರ್ತದೆ. ನಾವೆಲ್ಲ ಲೇಸ್ ಯಾವಾಗ ನೋಡಿದ್ದೀವಿ ಅಂದ್ರೆ ಇನ್ನಿನವರು, ನಾನು ಅಂತ ಹೇಳಿ ನಾವೆಲ್ಲರೂ ಒಂದು 20 ಮೊದಲು ಈ ಲೇಸ್ ಇರ್ಬೋದು, ಈ ಚಿಪ್ಸ್ ಗಳಿರ್ಬೋದು, ತುಂಬಾನೇ ಕಮ್ಮಿ ಇತ್ತು. ಆಪನ್ನು ತಿನ್ನೋದು ಕಮ್ಮಿ ಇತ್ತು. ಒಂದ್ ದಿವಸಕ್ಕೆ 5 ಒಳ್ಳೇದಲ್ಲ. ಹಾಗಾದ್ರೆ ಖಂಡಿತ ಜಾಸ್ತಿ ಉಪ್ಪು ಒಂದು ದೇಹಕ್ಕೆ ಒಂದು ದಿವಸಕ್ಕೆ ಒಳ್ಳೇದಲ್ಲ. ನಾವು ಉಪ್ಪು ಅಂತ ಯೋಚಿಸೋದು ಯಾವುದನ್ನು, ಪದಾರ್ಥಕ್ಕೆ ಹಾಕುವ ಉಪ್ಪನ್ನು ಮಾತ್ರ ಉಪ್ಪು ಅಂತ ಪರಿಗಣಿಸ್ತೇವೆ. ಅಲ್ಲ, ಉಪ್ಪು ಪ್ರತಿಯೊಂದು ವಿಷಯದಲ್ಲೂ ನಮ್ಮನ್ನು ಸೇರ್ಕೊಳ್ತಾ ಇದೆ. ಬಿಸ್ಕೆಟ್ ತಿಂದ್ರೆ, ಚಿಪ್ಸ್ ತಿಂದ್ರೆ ಉಪ್ಪು ಇರ್ತದೆ, ಕರಿದ ಕಬಾಬ್ ತಿನ್ನುವಾಗ ಉಪ್ಪು ಇರ್ತದೆ. ಸೊ ಉಪ್ಪಿನಂಶ ಜಾಸ್ತಿ ಆಗಿದೆ. ನೀವು ಸಕ್ಕರೆಯನ್ನು ನೋಡಿ, ಜಾಸ್ತಿ ಪ್ರಮಾಣದಲ್ಲಿ ಫ್ರೂಟ್ ಜ್ಯೂಸ್ ಅಂತ ಕುಡಿತೀವಿ, ಎಷ್ಟೊಂದು ಶುಗರ್ ಆಡ್ ಮಾಡ್ತಾರೆ ಅದಕ್ಕೆ. ಎಲ್ಲವೂ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮದಷ್ಟು ಆರೋಗ್ಯವನ್ನು ಎಲ್ಲ ರೀತಿಯಲ್ಲಿ, ಈಗ ಹೃದಯಾಘಾತಕ್ಕೆ ಇದೇ ಕಾರಣ. ಬಟ್ ನಮ್ಮ ಆಹಾರ ಶೈಲಿ ಈಗ ಏನು ನಮ್ಮ ಇದ್ದಾರೆ ಅದು ಖಂಡಿತ ಸಾಧ್ಯ ಇದೆ. ನಾವು ಮತ್ತೆ ಕರಿದ ಒಂದು ಸಲ ಬಿಸಿ ಆಯ್ತು, ಮತ್ತೆ ಅದೇ ಎಣ್ಣೆ ಮತ್ತೆ ಬಿಸಿ ಮಾಡ್ತಾ ಇದ್ದಾರೆ. ಇದೆಲ್ಲ ಖಂಡಿತವಾಗಿಯೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಒಂದು ನಮ್ಮ ಫುಡ್ ಹ್ಯಾಬಿಟ್ ಇಂದ ಈ ರೀತಿ ಸಮಸ್ಯೆ ಆಗೋದು ಪಕ್ಕ. ಸರಿಯಾಗಿರೋ ವ್ಯಾಯಾಮ ಮಾಡಿದವರು ಯಾಕೆ ಈ ರೀತಿ ಆಗುತ್ತೆ ಅದು ಕೂಡ ಹೇಳಿದ್ರು, ಏನ್ ಕತೆ ಅನ್ನುವಂಥದ್ದು. ನಡುವೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಂದ್ರೆ ಗೊತ್ತಾಗಲ್ಲ, ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ, ಸಮಸ್ಯೆ ಗೊತ್ತಾಗಲ್ಲ. ಈ ಹಿಂದೆ ಒಂದು ವಿಚಾರವನ್ನ ಹೇಳ್ತಾ ಇದ್ರು, ವೈದ್ಯಕೀಯ ಲೋಕ ಹೇಳ್ತಾ ಇತ್ತು, ಸಿಮ್ ಆಗುತ್ತೆ ಅಂದ್ರೆ ಗೋಲ್ಡನ್ ಅವರ್ ಅಂತ ಕರಿತೀವಿ,
ಹಾರ್ಟ್ ಅಟ್ಯಾಕ್ ಮುನ್ಸೂಚನೆ ಇರೋದಕ್ಕಿಂತ ಮುಂಚೆ ನಮ್ಗಳಿಗೆ ನೋವಾಗುತ್ತೆ. ಸೊ ಈ ಕಡೆ ನೋವಾಗುತ್ತೆ, ಇಲ್ಲಿ ನೋವು ಬರುತ್ತೆ. ಸೊ ಆಗ ಗೊತ್ತಾಗ್ತಾ ಇತ್ತು, ಆದ್ರೆ ಈಗ ಪೇನ್ ಯಾವುದು ಗೊತ್ತಾಗಲ್ಲ ಅನ್ನೋ ಪ್ರಶ್ನೆ. ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಜೊತೆ ಈ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಏನು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಇದು ದೊಡ್ಡ ಸಮಸ್ಯೆ. ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ತಾವು ಹೇಳಿದಂತ ಜನಾಂಗದಲ್ಲಿ ಯಾಕೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿದೆ, ಮತ್ತೆ ಆಹಾರ ಶೈಲಿ, ನಿಮ್ಮ ಒತ್ತಡ, ಮಾನಸಿಕ ಒತ್ತಡ, ಹರಿ ಬರಿ ಕರಿ ಅಂತೇಳಿ, ಬರಿ ಕರಿ, ಇದು ಮೂರು ಗ್ಯಾಸ್ಟ್ರಿಕ್ ಗೆ ಕಾರಣ. ಇದ್ದ ಕಾರಣ ನಿಮಗೆ ಹಾರ್ಟ್ ಅಟ್ಯಾಕ್ ಅದು ಗೊತ್ತಾಗಿಲ್ಲ. ಒಂದು ವೇಳೆ ಗ್ಯಾಸ್ಟ್ರಿಕ್ ಹಾರ್ಟ್ ಅಟ್ಯಾಕ್ ಬಂದ್ರೆ 100ಕ್ಕೆ 100 ಗೊತ್ತಾಗ್ತದೆ. ಆದ್ರೆ ಒಂದು ನಾರ್ಮಲ್ ಇನ್ನು ಗ್ಯಾಸ್ಟ್ರಿಕ್ ಅಂತ ಅನ್ಕೊಳ್ಳಲ್ಲ. ಇಲ್ಲ, ಖಂಡಿತವಾಗಿ ಇಲ್ಲ. ಯಾಕೆಂತ ಹೇಳಿದ್ರೆ ಖಂಡಿತ ತುಂಬಾ ಜಾಸ್ತಿ ಇರ್ತದೆ, ಸಹಿಸಲು ಅಸಾಧ್ಯವಾಗಿರುತ್ತೆ. ಮಧು ಮಾತ್ರ ನೋವು ಗೊತ್ತಾಗದೆ ಇರಬಹುದು. ಇನ್ನೂ ಕೆಲವೊಂದು ವಿರಳ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗತ್ತೆ, ನೋವಿಲ್ಲದಂತ ಹಾರ್ಟ್ ಅಟ್ಯಾಕ್ ಕೂಡ. ಆದ್ರೆ ಎಲ್ಲಾ ಹಾರ್ಟ್ ಅಟ್ಯಾಕ್ ಸೈಲೆಂಟ್ ಇರುವುದಿಲ್ಲ. 80ರಿಂದ 85% ಏನು ಹಾರ್ಟ್ ಅಟ್ಯಾಕ್ ಇದೆ ಅದು ಖಂಡಿತವಾಗಿಯೂ ನೋವನ್ನು ತೋರಿಸ್ತದೆ. ನಿಮ್ಮ ಮಾತನ್ನು ಮತ್ತೆ ಮುಂದುವರಿಸುವುದಿದ್ರೆ, ಈಗ ಜಿಮ್ಮಿಗೆ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ ಬೀಳ್ತಾರೆ ಅಂತ ಹೇಳ್ತಾರೆ. ಸರಿಯಾಗಿ ಇಡ್ತಾರೆ, ನಿಂತ್ಕೊಂಡಲ್ಲೇ ಕುಸಿದು ಬೀಳ್ತಾರೆ. ಅವರಲ್ಲೂ ಸಾಕಷ್ಟು ವ್ಯಾಯಾಮ ಮಾಡಿರ್ತಾರೆ. ಅವರ ಮಸಲ್ಸ್, ಎಲ್ಲಾ ಮಸಲ್ಸ್ ದೊಡ್ಡ, ಕೈಗಳ ಮಸಲ್ಸ್ ಜೊತೆಗೆ ಕೈಗಳ ಮಾಂಸಖಂಡದ ಜೊತೆ ಹೃದಯದ ಮಸಲ್ಸ್ ಕೂಡ, ಅದು ಕೂಡ ದಪ್ಪಗಾಗತ್ತೆ, ಅದಕ್ಕೂ ಜಾಸ್ತಿ ಬಿಡುತ್ತೆ. ನೀವು ನಿಮ್ಮ ಒಂದು ಪರಿಶ್ರಮವನ್ನು ಹಾರ್ಟಿಗೆ ಎಷ್ಟು ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಟ್ರೆ ಅದು ತನ್ನ ಕೆಲಸವನ್ನು ನಿಲ್ಲಿಸುವುದನ್ನು ನಿಲ್ಲಿಸಾಗ್ತಾ ಇರೋದು ಒಂದು. ಎರಡನೇದು, ಈಗ ತುಂಬಾನೇ ನೋವನ್ನು ಗ್ರಹಿಸುವ ಶಕ್ತಿ ಕೂಡ ಕಮ್ಮಿ ಆಗ್ತದೆ. ಅವರು ಈ ಮಾಡೋ ನೋವು ತಿಂದು ಆ ಮಸಲ್ಸ್ ಪೇನ್ ಅನ್ನು ಕೂಡ ಒಂದಷ್ಟು ಅವರು ಸಾಕಷ್ಟು, ನೀವು ಒಂದು ದಿವಸ ವರ್ಕೌಟ್ ಮಾಡಿ ನೋಡಿ, ಮರು ದಿವಸ ಹೇಳಕ್ಕಾಗದು. ಸೊ ಈ ನೋವು ಕೂಡ ಅವ್ರು ಮಿಸ್ ಮಾಡ್ಬೋದು. ಎರಡನೇ ಕಾರಣ. ಮೂರನೇ ಮುಖ್ಯವಾಗಿರೋದು ಈ ಪ್ರೋಟೀನ್ ಸಪ್ಲಿಮೆಂಟ್ಸ್. ಪ್ರೋಟೀನ್ ಸಪ್ಲಿಮೆಂಟ್ ಅನ್ನು ಜಿಮ್ಮಿಗೆ ಹೋದವ್ರು ತಗೋತಾರೆ, ತುಂಬಾ ಬೇಕು ಅಂತ ಹೇಳಿ. ಸೊ ಇದು ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಈ ಆಗಿರ್ತದೆ. ಬರ್ತೇನೆ ಡಾಕ್ಟರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್, ತಮ್ಮ ಹೆಸರು? ನಾನು ಹರ್ಷಿತ್ ಇದ್ರಿ. ಎಲ್ಲಿಂದ ಸರ್? ಪುತ್ತೂರಿಂದ. BC ರೋಡ್ ಇಂದ. ಎಸ್ ಸರ್ ಮಾತಾಡಿ ಸರ್. ಈಗ ಅವರು ಹೇಳಿದ್ರಲ್ಲ ಹಾರ್ಟ್ ಅಟ್ಯಾಕ್ ಅಂದ್ರೆ, ಈಗ ಇದು ತಿಂದ್ರೆ ಕಬಾಬು, ಎಣ್ಣೆ ಐಟಮ್ ಎಲ್ಲ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿ. ಇದೊಂದು ರೀಸೆಂಟ್ ಆಗಿ ಉತ್ತರ ಕನ್ನಡದಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಯಿತು. ರೆಗ್ಯುಲರ್ ಆಗಿ ಹಾರ್ಟ್ ಅಟ್ಯಾಕ್ ಎಲ್ಲ, ಇದು ಹಾರ್ಟ್ ಎಲ್ಲ ಬೀಟ್ ಎಲ್ಲ ಕರೆಕ್ಟ್ ಇತ್ತು, BP ಎಲ್ಲ ಇರ್ತಿಲ್ಲ. ಆದ್ರೂ ಅವರು ಇದು ಏನು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನೊಂದು ಕೇಸ್ ಇದರಲ್ಲಿ ಈಗ ನೋಡುದಾದ್ರೆ, ನನ್ನ ಫ್ಯಾಮಿಲಿಯಲ್ಲಿ ಒಬ್ಬರಿದ್ದಾರೆ, ಅವರು ಒಂದು 23 ಸಿಗರೇಟ್ ಹೊಡೆಯುವುದು ಮತ್ತೆ ಕುಡಿಯುವುದು ಅದೆಲ್ಲ ಅವರಿಗೆ ಹ್ಯಾಬಿಟ್ ಇತ್ತು. ಕರೆಕ್ಟ್ ಇದ್ದಾರೆ, ಎಂತ ಕೂಡ ಪ್ರಾಬ್ಲಮ್ ಇಲ್ಲ. ಈಗ ಎರಡು ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಇದ್ದವರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತುಂಟು, ಬ್ಯಾಡ್ ಹ್ಯಾಬಿಟ್ಸ್ ಇರೋದವರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತುಂಟು. ಕೇಳ್ಬೋದಾ? ಎಸ್ ಸರ್, ನಿಲ್ಲಿ ಸ್ವಲ್ಪ ಲೈನಲ್ಲಿ ಇರಿ ಸರ್. ಅಲ್ಲ, ಒಳ್ಳೆ ಜನರ ಕಾಮನ್ ಬರುವಂತ ಪ್ರಶ್ನೆ ಇದು ಹೇಗಾಯ್ತು ಅಂತ ಹೇಳಿದ್ರೆ, ಕ್ಯಾನ್ಸರ್ ಬರುವುದಿಲ್ವಾ? ಸಿಗರೇಟ್ ಎಳೆದವರಿಗೆ ಬರ್ತಾ ಇದೆ ಅಲ್ಲ? ಅಲ್ಲ, ಸರಿ. ಇದು ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ಆ ರೀತಿ ಅಟ್ಯಾಕ್ ಗೆ ಒಂದೊಂದು ಕಾರಣ, ಒಂದೊಂದು ಬಗೆ ಇದ್ದಿರ್ತದೆ. ಖಾಲಿ ನೀವು ಉಪ್ಪು ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೇವಲ ನೀರು ಅಟ್ಯಾಕ್ ಆಗ್ತದೆ ಅಂತ ಹೇಳಲಿಕ್ಕೆ, ಅಥವಾ ಹುಟ್ಟಿನಿಂದಲೇ ಹಾರ್ಟಿನಲ್ಲಿ ಒಂದಷ್ಟು ದೋಷಗಳಿರುವ ಹೆರಿಡಿಟರಿ ಆಗಿ ಬರ್ಬೋದು. ಕಂಜನೈಟಲ್ ಎನಾಮಲಿ ಅಂತ ಹೇಳ್ತಾರೆ. ಒಂದಷ್ಟು ವಾಹಿಯಲ್ಲಿ ಹಾರ್ಟ್ ಅಟ್ಯಾಕ್ ಗೆ ಸಂಬಂಧಪಟ್ಟಂತ ಸಾಧ್ಯತೆ ಬೇರೆ ಬೇರೆ ಕಾರಣಗಳಿರ್ತದೆ. ಒಬ್ಬ ವ್ಯಕ್ತಿ ಸಿಗರೇಟ್ ಸೇದದೇ ಇರ್ಬೋದು. ಇಲ್ಲ ಸರ್, ಆದ್ರೆ ನಾನೀಗ ಹೇಳುವ ಇದರಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಕೇಸಲ್ಲಿ ಹೌದು ಸರ್, ನಾರ್ಮಲ್ ಇತ್ತು
ಅವರ ಫ್ಯಾಮಿಲಿಯಲ್ಲಿ ಏನಾದ್ರೂ ಇತ್ತ ಈ ಹಿಂದೆ ಅಂತೇಳಿ? ಹೇಳಿ. ಅವರ ಫ್ಯಾಮಿಲಿಯಲ್ಲಿ ವಂಶ ಪಾರಂಪರಿಕವಾಗಿ ಯಾರಿಗಾದ್ರು ಅನ್ನುವಂಥದ್ದು ಇಲ್ಲ 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 ಅದು ಪಕ್ಕ ಇನ್ಕ್ವೈರಿ ಮಾಡಿ ನಾವು ನೋಡಿದ್ದೀವಿ. ಪಕ್ಕವದು. ಅದೆಲ್ಲ ಪ್ರಾಬ್ಲಮ್ ರಿಪೋರ್ಟ್ ಎಲ್ಲ ತೋರಿಸಿದ್ರಲ್ಲ. ಹಾ, ಯಾಕಂದ್ರೆ ಅವರ ಅದು ಹೆರಿಡಿಟರಿ ಪ್ರಾಬ್ಲಮ್ ಆಗಿ ಬರುತ್ತೆ ಫ್ಯಾಮಿಲಿಯಿಂದ ಇದ್ರೆ ಅದು ಬರುತ್ತೆ ಅಂತ ಖಂಡಿತ ಬರುತ್ತದೆ. ಸೊ ಆ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ. ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆಗಳು ಹಲವಾರು ವ್ಯವಸ್ಥೆಗಳಿಂದ ಇರುತ್ತೆ. ಒಂದು ವ್ಯವಸ್ಥೆ ಮಾತ್ರ ಕಾರಣ ಅಲ್ಲ, ಅಥವಾ ಒಂದು ವ್ಯವಸ್ಥೆಯಿಂದಲೂ ಆಗಬಹುದು. ಇಲ್ಲದೆ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅನ್ನುವ ವ್ಯವಸ್ಥೆ ಇಲ್ಲ. ಈಗ ಏಕೆ ಅಂದ್ರೆ ಕೊರೋನಾ ಲಸಿಕೆ ಪಡೆದ ನಂತರ ಎಲ್ಲರಿಗೂ ಕೂಡ ಬರ್ತಿದೆ ಅಂತ. ಓಕೆ, ಈ ಪ್ರಶ್ನೆ ಇದು ಕರೆಕ್ಟ್ ಆಗಿರ್ಬೋದು ಅಂತ. ಇಲ್ಲ ಇದು ಸಾಮಾನ್ಯ ಪ್ರಶ್ನೆ, ಕಾಮನ್ ಪ್ರಶ್ನೆ ನನ್ನಲ್ಲೂ ಕೂಡ ಇದೆ. ಇದೇ ಪ್ರಶ್ನೆ ನನ್ನಲ್ಲೂ ಕೂಡ ಇರುವಂತದ್ದು, ನೋ ಡೌಟ್. ಅಲ್ಲ ಸರ್? ಓಕೆ ಸರ್, ಇಲ್ಲ ನಾನು ಕೂಡ ಇದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಕೊರೋನಾ ವ್ಯಾಕ್ಸಿನೇಷನ್ ಬಂದ ನಂತರ ಇಂತಹ ಸಾವುಗಳು ಜಾಸ್ತಿ ಆಗ್ತದೆ, ಏನ್ ಕತೆ ಅನ್ನುವಂತ ಪ್ರಶ್ನೆ ಬಹಳಷ್ಟು ಇದೆ. ಆದ್ರೆ ICMR ಈ ಬಗ್ಗೆ ಹೇಳಿದೆ, ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದೆ. ಮುಂದಿದೆ ಏನಿಲ್ಲ, ಏಕಾಏಕಿ ಸರಿಯಾಗಿದ್ದವ್ರು ಹೇಗೆ ಕೆಳಗೆ ಬೀಳ್ತಾರೆ? ನಮ್ಗೆ ಗೊತ್ತಿರೋ ಪ್ರಕಾರ ನೋಡಿ, ಅವರು ಹಾರ್ಟ್ ಅಟ್ಯಾಕ್ ನಿಂದ ಸಾಯ್ತಾ ಇದ್ರು ಈ ಹಿಂದೆ ಅಲ್ವಾ? ಆದ್ರೆ ಈಗ ನೋಡಿದಾಗ ನಂಬ್ತಾ ಇದ್ದಾರೆ ಬಹಳಷ್ಟು ಜನರು. ಇದು ಶಾಕಿಂಗ್ ಆಗಿರುವಂತದ್ದು. ಸೊ ಕೇಳೋಣ ಸರ್. ಓಕೆ ಥ್ಯಾಂಕ್ ಯು ಧನ್ಯವಾದ ಸರ್. ಈಗ ಕೋವಿಡ್ ವ್ಯಾಕ್ಸಿನ್ ಇಂದ ಯಾವುದೇ ರೀತಿಯ ಸರಿಯಾದ ಪ್ರೂಫ್ ಇಲ್ಲ, ಯಾಕಂದ್ರೆ ಅಧ್ಯಯನ ಆಗಿದೆ, ಅಷ್ಟು ಸ್ಟಡೀಸ್ ಆಗಿದೆ. ಆದ್ರೆ ಕೋವಿಡ್ ಬಂದವರಿಗೆ ಬಂದವರಲ್ಲಿ ಎಷ್ಟೋ ಜನರಿಗೆ ಕೋವಿಡ್ ರೋಗ ಬಂದು ಅದು ದೊಡ್ಡ ಆಗದೆ, ಅಂದ್ರೆ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ ಕೋವಿಡ್ ಬಂದಿದೆ ಅಂತ. ಯಾರು ಅಡ್ಮಿಟ್ ಶ್ವಾಸಕೋಶದ ತೊಂದರೆ ಆಗಿದೆ ಅವರು ಮಾತ್ರ ಬಂದು ಹೇಳಿದ್ದಾರೆ ನನಗೆ ಪರೀಕ್ಷೆಗೆ ಒಳಪಟ್ಟಿದ್ದಾರೆ. ಸಾಕಷ್ಟು ಜನರಲ್ಲಿ ಕೋವಿಡ್ ಪರೀಕ್ಷೆ ಆಗಿಲ್ಲ, ಅವರಿಗೂ ಕೋವಿಡ್ ರೋಗದ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ ಮೈಕ್ರೋಥ್ರೋಂಬೈ ಅಂತ ಹೇಳಿದ್ರೆ ಚಿಕ್ಕ ರಕ್ತ ಹಪ್ಪುಗಟ್ಟುವ ಒಂದು ವ್ಯವಸ್ಥೆ ಇರ್ತದೆ. ಸೊ ಅದು ಖಂಡಿತ ಇದೆ ಹೃದಯಾಘಾತದಲ್ಲಿ ಇದೆ. ಕೋವಿಡ್ ಲಸಿಕೆಯಿಂದ ಬರುವ ಸಾಧ್ಯತೆ ತುಂಬಾನೇ ಕಮ್ಮಿ. ಇನ್ನೊಂದು ಅಂತ ಹೇಳುದು ಹಾಗೆ, ಯುವಕರು ಮೊದಲು ಸಾಯ್ತಾ ಇರ್ಲಿಲ್ವಾ, ಹಿಂದೆ ಕೂಡ ಆಗ್ತಾ ಇತ್ತು. ಆಗ ಹಾರ್ಟ್ ಅಟ್ಯಾಕ್ ಅನ್ನುವ ಪದವನ್ನು ನಾವು ಉಪಯೋಗಿಸ್ತಾ ಇರ್ಲಿಲ್ಲ. ಆಗ ಅದ್ರ ಈಗ ತುಳುವಲ್ಲಿ ಹೇಳುದಿದ್ರೆ ಅವನಿಗೆ ಗುಳಿಗೆ ಶಾಪ ಹೊಡೆದ ಆ ರೀತಿ ಹೇಳ್ತಾ ಇದ್ರು. ಇಲ್ಲ ಅವನು ಹೆದರ್ಕೊಂಡು, ಖಂಡಿತ ಈ ಮಾತುಗಳು ಖಂಡಿತ ಇತ್ತು. ಇವತ್ತು ನಾವು ಅದನ್ನು ನೆನಪಿಸ್ತಾ ಇಲ್ಲ, ಮೊದಲು ಕೂಡ ಆಯಿತು. ಈಗ ದಕ್ಷಿಣ ಕನ್ನಡದ ಆದ ಸಾವುಗಳ ಪ್ರಕರಣ 85 ಪ್ರಕರಣಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಮಧ್ಯ ವಯಸ್ಸರೇ ಇದ್ದಾರೆ. 30 ವರ್ಷದ ಕಮ್ಮಿಯ ಪ್ರಕರಣಗಳು ಕಮ್ಮಿ ಇದೆ. ತುಂಬಾನೇ ದೊಡ್ಡ ಮಟ್ಟಿನ ಶಿಫ್ಟ್ ಇಲ್ಲ, ಬಟ್ ಖಂಡಿತ ಏರಿಕೆ ಯಾಕೆ ಇರ್ಬೋದು ಅಂತ ಹೇಳಿದ್ರೆ ನಮ್ಮ ಉಳಿದ ವ್ಯವಸ್ಥೆ ಕೂಡ ಚೇಂಜ್ ಆಗಿದೆ. ನಮ್ಮ ಸ್ಟ್ರೆಸ್, ಈಗ ಸ್ಟ್ರೆಸ್ ಇಲ್ಲ ಅಂತ ಯಾರಾದ್ರೂ ಒಬ್ಬರನ್ನು ತೋರಿಸಿ, ಖಂಡಿತವಾಗಿ ಪ್ರತಿಯೊಬ್ಬರಲ್ಲೂ ಅವ್ರದೇ ಆದ ರೀತಿಯಲ್ಲಿ ಸ್ಟ್ರೆಸ್ ಇದೆ. ಒಂದು ತಾಯಿ ಸ್ಟ್ರೆಸ್ ಕೇಳಿದ್ರೆ ಅವಳು ಹೇಳ್ತಾರೆ ನನ್ನ ಮಗ ಓದ್ತಾ ಇಲ್ಲ, ಅವನಿಗೆ ಎಕ್ಸಾಮ್ ಇದೆ, ಅವರದವರೆಗೆ ಅವ್ರು ನಿದ್ದೆನೆ ಮಾಡಲ್ಲ. ನಿದ್ರಾಹೀನತೆ ಇನ್ನೊಂದು ದೊಡ್ಡ ತೊಂದರೆ. ಹೇಳಿದ್ರೆ ಏನು ಸಂತೆಯಲ್ಲಿ ಮಲಗಿದ್ರು ನಿದ್ದೆ ಬರ್ತದೆ ಅಂತ ವಿಷಯ ಇದೆ. ಈ ನಿದ್ರೆ ಇಲ್ಲ ಅಂತ ಹೇಳಿ ಬರುವ ಜನರು ಜಾಸ್ತಿ ಆಗಿದ್ದಾರೆ. ಅದು ನಮ್ಮ ಮನಸ್ಸಿನ ಚಿಕ್ಕ ಮಗುವನ್ನೇ ಶುರು ಮಾಡ್ತೀನಿ. ನೀವು 8 ಶಾಲೆ ಇದ್ರೆ 6 ಗಂಟೆಗೆ ಎಬ್ಬಿಸ್ಬೇಕು, 5:15 ಎಬ್ಬಿಸ್ಬೇಕು. ಆ ಸುಖ ನಿದ್ದೆಯಲ್ಲಿ ನಮ್ಮ ಶಾಲೆ ಕಳಿಸ್ಲೇಬೇಕು. ಈಗ ಪರಿಸ್ಥಿತಿ ಆಗಿದೆ. ಸೊ ಆ ಮಗುವಿಗೆ ಅದೇ. ಸೊ ನಮ್ಮ ಈ ಒತ್ತಡ ಅನ್ನೋದು ಬರೀ ಚಿಕ್ಕ ವಯಸ್ಸಿನ ನಮ್ಮ ಮನಸ್ಸಲ್ಲಿ ಹಾಸುಹೊಕ್ಕಾಗಿದೆ. ಅದು ಒಂದನೇ ವಿಷಯ. ಎರಡನೇ ವಿಷಯ, ನಾವು ಹ್ಯಾಬಿಟ್ಸ್, ಈ ಅವ್ಯವಸ್ಥಿತ ಜೀವನ ಶೈಲಿ ಖಂಡಿತವಾಗಿಯೂ ದೊಡ್ಡ ಮಟ್ಟಿನಲ್ಲಿ ಹಾರ್ಟ್ ಅಟ್ಯಾಕ್. ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಹಲೋ
ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಮತ್ತೊಂದು ಕಾಲ್ ಕನೆಕ್ಟ್ ಮಾಡಿ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ. ಒಂದು ವೇಳೆ ಅವರು ಹೇಳಿದ ಪ್ರಕಾರ ಅಂದ್ರೆ ಅವರಲ್ಲಿ ಎಲ್ಲವೂ ಕೂಡ ಸರಿ ಬೆಲೆ ಇರ್ಬೋದು, ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು. ಖಂಡಿತ ಇರ್ಬೋದು. ಅದೆಲ್ಲ ಸ್ಟ್ರೆಸ್ ಅಂತ ಹೇಳೋದು ಎಲ್ಲರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಒಂದಷ್ಟು ಜನ ಬಂದು ಹೇಳ್ತಾರೆ, ಎಷ್ಟೋ ಜನರಿಗೆ ಅವರ ಒತ್ತಡ ಅವ್ರಿಗೆ ಗೊತ್ತಾಗಿರ್ತಾ ಇರಲ್ಲ. ಎಷ್ಟೋ ಜನ ಸರ್ಕಾರ ತುಂಬಾ ಒಳ್ಳೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. 30 ವರ್ಷದ ಮೇಲ್ಪಟ್ಟ ತಮ್ಮ ರಕ್ತದೊತ್ತಡವನ್ನು ಮಾಪನ ಮಾಡಬಹುದು, ಮಾಪನ ಮಾಡಬೇಕು, ವ್ಯವಸ್ಥೆ ಮಾಡಿಕೊಟ್ಟಿದೆ. 30 ವರ್ಷಕ್ಕೆ ಮೇಲ್ಪಟ್ಟ ಪ್ರತಿಯೊಬ್ರು ತಮ್ಮ ಮದು ಮಾಡಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಅಂತ ಇರ್ತದೆ, ಅಲ್ಲಿ ಸಮುದಾಯ ಆರೋಗ್ಯಾಧಿಕಾರಿ ಅಂತ ಇರ್ತಾರೆ. ಪ್ರತಿ 30 ವರ್ಷದ ಮೇಲ್ಪಟ್ಟ ವ್ಯಕ್ತಿಯ ಅವರ ರಕ್ತದೊತ್ತಡ, ಮಧುಮೇಹವನ್ನು ಪರೀಕ್ಷೆ ಮಾಡುತ್ತೆ. ಆಗ ನಮ್ಗೆ ತಿಳಿದು ಬಂದ ವ್ಯವಸ್ಥೆ ಏನು ಅಂತ 5% ಜನರಲ್ಲಿ ಅಧಿಕ ರಕ್ತದೊತ್ತಡ, 30 25% 30 ಅಧಿಕ ರಕ್ತದೊತ್ತಡದಿಂದ ಇದ್ದಾರೆ. ಒಂದು ಸಲ ಅಧಿಕ ರಕ್ತದೊತ್ತಡ ಆಯ್ತು ಅಂತ ಹೃದಯಕ್ಕೆ ಒಂದಷ್ಟು ಉಪದ್ರ ಕೊಡ್ತದೆ ಅಥವಾ ಘಾತ ಕೊಡ್ತದೆ, ಹೃದಯಕ್ಕೆ ಘಾತ ಕೊಡ್ತದೆ. ಸೊ ಈ ಎರಡೂ ರೋಗ ಜಾಸ್ತಿ ಆಗಿದೆ. ಅದಕ್ಕೆ ಮೊದಲ ಕಾರಣ ನಾನು ಮೊದಲು ಹೇಳಿದ ಬೊಜ್ಜು, ಎರಡನೇ ಶೈಲಿ, ಮೂರನೇ ಕಾರಣ ನಮ್ಮ ಮಾನಸಿಕ ಒತ್ತಡ. ಇದು ಮೂರು ಇದನ್ನು ಎಲ್ಲಿವರೆಗೆ ಬೊಜ್ಜನ್ನು ಕಮ್ಮಿ ಮಾಡಿಕೊಳ್ಳುವುದಿಲ್ಲವೋ, ಎಲ್ಲಿ ವ್ಯಕ್ತಿಯನ್ನು ಮತ್ತೆ ಮೊದಲಿನಂತೆ ಮಾಡುತ್ತಾ ಇಲ್ಲವೋ, ಎಲ್ಲಿವರೆಗೆ ನಾವು ಸಾಮಾನ್ಯ ಜೀವನ ಶೈಲಿ ಮಾಡಲಿಕ್ಕೆ ಖಂಡಿತ ಅಧಿಕ ರಕ್ತದೊತ್ತಡದ ರೋಗಿಗಳು ಜಾಸ್ತಿ ಆಗ್ತಾ ಇದೆ. ಇದು ಎರಡು ಕೂಡ ಹೃದಯದ ಕಾಯಿಲೆಗೆ ಮೊದಲ. ಎಸ್ ಸರ್, ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ಯುವ ಪೀಳಿಗೆಯಲ್ಲಿ ಹಾರ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ಕೆಲವು ಸಲ ನೋಡಿ ಹಾರ್ಡ್ ವರ್ಕ್ ಮಾಡ್ತಾರೆ, ಒಂದು ಅದು ಕಾರಣ. ಇನ್ನೊಂದು ನಮ್ಮ ಈ ಬಳಕೆ ಇದೆ ಅಲ್ಲ ಅದು, ಇನ್ನು ನಮ್ಮ ತಿನ್ನುವಂತ ಆಹಾರದಲ್ಲಿ ರಾಸಾಗಿದೆ. ಪ್ರತಿಯೊಂದರಲ್ಲಿ ಈಗ ಆಹಾರ ಮತ್ತು ಆಹಾರ ಇಲಾಖೆಯಲ್ಲಿದೆ, ಪುರಸಭೆಯಲ್ಲಿದೆ, ಜಿಲ್ಲೆಯಲ್ಲಿದೆ. ಬಟ್ ಅದು ಏನ್ ಕೆಲಸ ಮಾಡ್ತಿದೆ ಅವರಿಗೆ ಮಾಡಲಿಕ್ಕೆ ಕೂಡ ಆ ಇಲಾಖೆಯನ್ನೇ ಬರ್ಬಾದ್ ಮಾಡೋದು ಒಳ್ಳೇದು, ರಿವರ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಪ್ರತಿ ಸಲ ನೋಡಿ ಅವರು ಯಾವ್ದಾದ್ರು ಒಂದು ಚೆಕಿಂಗ್ ಮಾಡ್ತಾರ, ನೋಟ್ ಬದಿಗಳಲ್ಲಿ ಅಥವಾ ನೀವಾಗ್ಲಿ ಅಥವಾ ನೀವಾಗ್ಲಿ ನಾವಾಗ್ಲಿ ಎಲ್ಲವೂ ತಿಂತೀವಿ ನೋಡಿ, ಎಲ್ಲವೂ ತಿನ್ನೋದು ವಿಷ. ಅದೊಂದು ಆಹಾರ ನೋಡಿ, ಅದೇ ಫಾರಿನ್ ಕಂಟ್ರಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದನ್ನು ಚೆಕ್ ಮಾಡ್ತಾರೆ. ನೋಡಲ್ಲಿ ಕಾನೂನು ಇಲ್ಲಿ ಇಲ್ಲ, ಎಲ್ಲ ಕಡೆಯೂ ವಿಷನೇ ಕೊಡ್ತಾ ಇದ್ದಾರೆ, ರಾಸಾಯನಿಕಗಳು. ನೋಡಿ ಅಂತಂದ್ರೆ ಆ ಕಾಲದಲ್ಲಿ ಅತ್ಯಂತ ಜಾಸ್ತಿಯಾಗಿ ನಮ್ಮ ಕರ್ನಾಟಕದಾದ್ಯಂತ ನಿಮ್ಮ ಇದು ಸೊಪ್ಪು ತರಕಾರಿಗಳನ್ನು ಬೆಳೆದ ಹೈಯೆಸ್ಟ್ ಕಂಪನಿಗಳ ಈ ರಾಸಾಯನಿಕಗಳನ್ನು ಯೂಸ್ ಮಾಡೋದು ಅಲ್ಲಿ ಮಂಡ್ಯ, ಮೈಸೂರು, ಆ ಕಡೆ ಹೈಯೆಸ್ಟ್ ಚನ್ನಪಟ್ಟಣ ಈ ಕಡೆ ನೋಡಿ. ಯಾಕಂದ್ರೆ ಅವರು ಆದಷ್ಟು ಗೊಬ್ಬರಗಳನ್ನು ಯೂಸ್ ಮಾಡೋದು ಕಡಿಮೆ, ನಪ್ಪಲ್ಲಾಗಿರ್ತಾರೆ. ಅದು ಒಂದು ಎಫೆಕ್ಟ್. ಮತ್ತೆ ಒಂದು ಇವರು ಹೇಳ್ತಾರೆ ಕೊಡ್ತ, ಅದು ನಾವು ಒಂದು 10% ನಾವು ತಿಳ್ಕೊಬಹುದು. ಯಾಕಂದ್ರೆ ಕೆಲವು ಬಾಡಿಗಳಿಗೆ ಅದು ರಿಜೆಕ್ಟ್ ಆಗಿರ್ಬೋದು ಅಥವಾ ಮುಂದಕ್ಕೆ ಅದು ಏನಂತ ನಮ್ಮ ಫುಡ್ ಹ್ಯಾಬಿಟ್ ಚೇಂಜ್ ಆಗಿದೆ ಈಗ. ಎಲ್ಲವೂ ಓದ್ತಾರೆ ನೋಡಿ, ಒಂದು ಕೆಲಸ ಆಗಿರ್ಲಿ, ಒಂದು ಅದನ್ನು ಫಿನಿಶ್ ಮಾಡಿ ಹೋಗ್ಲಿಕ್ಕಿಲ್ಲ. ಯಾವುದೇ ಒಂದು ಖಾಸಗಿ ಆಗ್ಲಿ, ಸರ್ಕಾರಿ ಆಗ್ಲಿ, ಬ್ಯಾಂಕ್ಗಳಲ್ಲಿ ನೋಡಿ ಏನು ನಾವು ಟಾರ್ಗೆಟ್ ಕೊಡ್ತಾರೆ. ಒಟ್ಟು ಪಶುಗಳಾಗಿ ಗುಲಾಮರಾಗಿ ದುಡಿಗುತ್ತಾ ಅವರಿಗೆ ಒಂದು ಅವರದೇ ಒಂದು ಲೈಫ್ ಅಂತ ಇದೆ ಅಲ್ಲ, ಹೆಂಡತಿ ಮಕ್ಕಳು ಲೈಫ್ ನಿಜವಾಗ್ಲಿ ಮಾಡಿದ್ದು ಅವರು ಬುದ್ಧಿವಂತರು. ಮುಂದಿನವರೆಲ್ಲ ಕರೆಕ್ಟ್ ಮಾಡಿದ್ದಾರೆ, ಅನಂತರ ನಿಮ್ಗೆ ಎಂಜಾಯ್ ಮಾಡಿ ಅಂತ. ಇವಾಗ ಇದೇನಿಲ್ಲ, ಇದು ದುಡಿ ನೋಡಿ. ಐಟಿ ಅಂದ್ರೆ ಇದೇ ಟೈಮ್, ರಾತ್ರಿಯಲ್ಲಿ ನಿಜವಾಗ್ಲೂ ಆ ವಿಶ್ರಾಂತಿ ಟೈಮಲ್ಲಿ ದುಡಿಲಿಕ್ಕೆ ಪ್ರಕೃತಿಗೆ ವಿರುದ್ಧವಾಗಿಯೇ ನಾವು ಹೋಗ್ತಾ ಇದ್ದೇವೆ. ಇದನ್ನು ನಾವು ಈಗ ಅನುಭವಿಸ್ತಿದ್ದೇವೆ ಕಾರಣ ಅಂತ ನನ್ನ ಒಂದು ಅನಿಸಿಕೆ.
ಓಕೆ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಇಲ್ಲ ಈ ವಿಚಾರ ಅವರು ದಟ್ ಈಸ್ ಖಂಡಿತ ಹೌದು. ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಪ್ಲಾಸ್ಟಿಕ್ ಉಪಯೋಗ. ಈಗ ತುಂಬಾ ವಸ್ತುಗಳನ್ನು ಪ್ಲಾಸ್ಟಿಕ್ ಅಲ್ಲಿ ನಾವು ಸಂಗ್ರಹಿಸಿಡ್ತೀವಿ. ನಿಮ್ಮ ಸಂಗ್ರಹಿಸಿಡುವ ಪಾತ್ರೆ ಪ್ಲಾಸ್ಟಿಕ್ ಇದ್ದು, ನೀವು ನಿಮ್ಮ ಬೇಳೆ ಪ್ಲಾಸ್ಟಿಕ್, ಎಣ್ಣೆ ಪದಾರ್ಥ ಅದನ್ನು ತೆಗೆದಿಡುದು ಪ್ಲಾಸ್ಟಿಕ್. ನೀವೇನ್ ಪಾರ್ಸೆಲ್ ಇಟ್ಕೊಂಡು ಬರ್ತಾ ಇದ್ದೀರಿ ಅದೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಬಿಸಿ ಆದರೆ. ಸೊ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗೆ ಸಾಕಷ್ಟು. ಸೊ ಪ್ಲಾಸ್ಟಿಕ್ ನಿಂದ ಉತ್ಪನ್ನವಾಗುವ ರಾಸಾಯನಿಕಗಳಿರ್ಬೋದು ಅಥವಾ ಏನ್ ತೊಂದರೆ ಇರ್ಬೋದು, ಅದು ಖಂಡಿತ ಇವತ್ತು ಒಂದು ಸತ್ಯ. ಹಾಗೆ ರಾತ್ರಿ ನಿದ್ರಾಹೀನತೆ, ಅದನ್ನೇ ನಾನು ಆಗ ಹೇಳಲಿಕ್ಕೆ ಬಯಸ್ತೀನತೆ ದೊಡ್ಡ ಮಟ್ಟಿನಲ್ಲಿ ನಮ್ಮ ಮಾನಸಿಕ ಸ್ಥಿತಿಗೆ ಆಗ್ತದೆ. ಮತ್ತೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಇನ್ನೊಬ್ಬ ಸರ್ ಎತ್ತಿದ್ದಾರೆ. ಎಸ್ ಸರ್, ಪಾತ್ರ ಸರ್. ನಮಸ್ಕಾರ. ನಮಸ್ತೆ ಸರ್. ಗೊತ್ತೇನೆ ನಮ್ಮ ಈ ಹಿರಿಯಕ್ಕನ ಸಾಂಪ್ರದಾಯಿಕ ಈ ಮಣ್ಣದ ಬಿದ್ದ ಪುರ ಯಾವ ಕಣ್ಮರೆ ಅಂದು ಈ ಆರೋಗ್ಯ ಮತ್ತು ಮಕ್ಕೊಂಜಿ ರೆಡ್ಡನ್ನು ಈರು ಪಂಡಿನ ಕನೆ ಇತ್ತಿಲ್ಲಡೊಂಜಿ ಕರೆಂಟ್ ಇತ್ತು, ಮಿಕ್ಸಿ ಇರ್ದು ಬತ್ತಿನ ವಾಷಿಂಗ್ ಮೆಷಿನ್, ಫ್ರಿಡ್ಜ್ ಪಕ್ಕ ಉಪ್ಪುಲ ಎಕ್ಸರ್ಸೈಸ್ ಇಚ್ಚಿ ಪಕ್ಕ ದುಂಬು ಮಣ್ಣದ ಬಿಸಲಿಡು ಮನ್ಪುನಾಗ ಅಂಶ ಇತ್ತು. ನಾವು ಹೋಯ್ತೊಂದಿತ್ತು ಮೈನ್ ಕುಕ್ಕರ್ ಬೈಪೋನ ಐಟ್ ಬರ್ತಿನ ರಬ್ಬರ್ ಮಲ್ಲ. ಓಕೆ, ಒಂದು ಪುರ ರೀಸನ್ ಒನ್ಪಿನಿ ಅಂದ್ರೆ ಪಕ್ಕದ ಬಜೆಟ್ ಬರುತ್ತೆ ಅಂದಪ್ಪ ಸಿಮೆಂಟ್ ದನ್ನೆಲ್ಲ ಟೈಲ್ಸ್ ಅವು. ಒಂದು ಪುರ ನಮ್ಮ ಜೀವನ ಶೈಲಿಯೇ ಪ್ರಾಬ್ಲಮ್ ಆತೀನಿ, ರೀಸನ್ ಆತೀನಿ. ಸಾಂಪ್ರದಾಯಿಕ ಸರ್ ನನ್ನೆಲ್ಲ ಬರ್ಬಿಂತುಲೆ ಬೋಡ ಸಾಂಪ್ರದಾಯಿಕ ಪದ್ಧತಿ. ಓಕೆ ಓಕೆ ಓಕೆ, ಎಸ್ ಅಂಚೆ ಬದುಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಎಸ್ ಸರ್. ಎತ್ತಿನ ಸರ್ ಮಸ್ತ್ ನನಗ ಮಸ್ತ್ ರೀಸನ್ಸ್ ಉಂಟು. ರೀಸನ್ಸ್ ತುಂಬಾ ಇದೆ. ಈಗ ಅವ್ರು ಹೇಳಿದ್ದು ಮಾತು ಕೂಡ ಖಂಡಿತ ಸತ್ಯ. ಈಗಿನ ಕಾಲದಲ್ಲಿ ಕನ್ಫ್ಯೂಷನ್ಸ್, ಏನ್ ಮಾಡ್ಬೇಕು ನಾವುಗಳು, ಹೇಗ್ ಬದುಕಬೇಕು, ಬ್ಯಾಕ್ ಟು ದ ಏನಿದ್ದೀವಿ ಅದಕ್ಕೆ ಹೋಗ್ಬೇಕು. ನಿಯಮಿತವಾದ ನಡಿಗೆ. ಇನ್ನು ವಾಷಿಂಗ್ ಮಿಷಿನ್ ತೆಗೆದು ಕೈಯಲ್ಲಿ ಬಟ್ಟೆ ಒಗಿರಿ ಅಂತೇಳಿ ಯಾರು ಹಿಡಿಯಿಲ್ಲ. ನಾವು ಇದಕ್ಕೆ ಒಗ್ಗಿ ಆಗಿದೆ. ಅಟ್ಲೀಸ್ಟ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಓಡಾಡ್ತಾ ಇರಿ, ನಡೆದಾಡ್ತಾ ಇರಿ. ಒಂದಷ್ಟು ಚಿಕ್ಕ ಮಟ್ಟದ ವ್ಯಾಯಾಮ ಕೂಡಲೇ ಜಿಮ್ಮಿಗೆ ಹೋಗಿ ದೊಡ್ಡ ಮಟ್ಟಿನ ಪಂಪಿಂಗ್ ಅಂತ ಹೇಳ್ತೇವೆ, ಅದಲ್ಲ. ವ್ಯಾಯಾಮ ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಕೂತ್ಕೊಂಡಿರದೆ ಒಂದು ನಡೆದಾಡೋದೇ ವ್ಯಾಯಾಮ. ಒಂದು ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಂಡು ಬಿ ಹ್ಯಾಪಿ ವಿತ್ ಅದರ್ಸ್. ಅಂದ್ರೆ ತಮ್ಮವ್ರ ಜೊತೆ ಹರಟೆ ಹೊಡೆಯಿರಿ, ಕಮ್ಮಿ ಮಾಡಿ. ಅಷ್ಟೆಲ್ಲ ಮಾಡಿದಾಗ ಮಾನಸಿಕ ಒತ್ತಡ ತನ್ನಿಂತ. ಈ ಮೊದಲೆಲ್ಲ ಏನಾಗ್ತಾ ಇತ್ತು, ಯಾರೋ ಊರಿಗೊಬ್ಬ ಹುಡುಗ ಫಸ್ಟ್ ಬಂದ್ರೆ ಇಡೀ. ಈಗ ಏನಾಗಿದೆ, ಅವನು ಫಸ್ಟ್ ಬಂದ್ರೆ ಊರಲ್ಲಿರೋ ಉಳಿದ ಹುಡುಗರೆಲ್ಲ ಅವರ ತಾಯಿ ತಂದೆಯರ್ದು ಒಂದೇ ಕೆಲಸ. ಆಮೇಲೆ ಅವನು ಫಸ್ಟ್ ಬಂದಿದ್ರೆ ನೀನ್ ಬಂದಿ. ಈ ಕಾಂಪಿಟೇಟಿವ್ ಲೈಫ್ ಸ್ಟೈಲ್ ಏನಿದೆ, ಈ ಕಾಂಪಿಟಿಷನ್ ಏನಿದೆ, ಇದು ಅನಗತ್ಯವಾದ ನಮ್ಮ ಒತ್ತಡ ಇರ್ಬೋದು, ಅನಗತ್ಯವಾದ ಆಹಾರ ಶೈಲಿ. ಯಾರನ್ನು ಯಾವುದೋ ಊರನ್ನು ನೋಡಿ ನಾವು ಇಲ್ಲಿ ಪಿಜ್ಜಾ ತಿನ್ನೋದು ಖಂಡಿತ ತಪ್ಪು. ನಮ್ಮಲ್ಲಿ ಮೊದಲಿಂದ ದೋಸೆ ಇದೆ, ಯಾಕೆ ನೀವು ಪಿಜ್ಜಾ ತಿನ್ಬೇಕು? ಯಾವತ್ತಾದ್ರೂ ಒಂದ್ ದಿವಸ ತಿನ್ನೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಆಹಾರ ಶೈಲಿ ಆಗಬಾರ್ದು. ಒಂದಷ್ಟು ಆಹಾರ, ಒಂದಷ್ಟು ವ್ಯಾಯಾಮ, ಒಂದಷ್ಟು ಉಲ್ಲಾಸಭರಿತ ಜೀವನ ಮಾಡಿದ್ರೆ ಖಂಡಿತ ಹೆಚ್ಚಿಲ್ಲ. ಬೊಜ್ಜು ಬಾರದ ರೀತಿಯಲ್ಲಿ ಬೊಜ್ಜು ನೋಡಿ, ಬೊಜ್ಜು ಎಲ್ಲಿಂದ ತೊಂದರೆ ಅಂತ ಕೆಲವರೆಲ್ಲ ಕರೆಕ್ಟ್ ಮೇಂಟೈನ್ ಮಾಡಿರ್ತಾರೆ. ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ಇರ್ತದೆ. ದೊಡ್ಡ ಕರಗ್ಲಿಕ್ಕೆ ಏನೇನು ಈ ಕೀಟೋ ಡಯಟ್ ಅಂತ ಮಾಡ್ತಾರೆ. ಅಂದ್ರೆ ಅದರದ್ದೇ ರೀತಿ
ರೀತಿಯ ಕಾರ್ಬೋಹೈಡ್ರೇಟ್ ಇಲ್ಲ, ಕೇವಲ ಫ್ಯಾಟ್ ಮತ್ತು ತುಂಬಾ ವೆಯ್ಟ್ ಕಮ್ಮಿ ಆಗ್ತದೆ ಅದರಲ್ಲಿ. ಆದ್ರೆ ಅದರಿಂದ ಆಗುವ ಅಡ್ಡ ಪರಿಣಾಮದ ಬಗ್ಗೆ ಇನ್ನೂ ಸಾಕಷ್ಟು ಜನರು, ಯಾರು ಇಂಥ ವ್ಯಕ್ತಿಗಳಿರ್ತಾರೆ ಅವರು ಕೀಟೋ ಡಯಟ್ ಆದವರಲ್ಲಿ, ಹಾರ್ಟ್ ಅಟ್ಯಾಕ್ ಆದವರಲ್ಲಿ, ಪ್ರೋಟೀನ್ ಪೌಡರ್ ತಗೊಂಡವರು ಇದ್ದಾರೆ, ಒಳಗಿಂದ ಬೇರೆ ರೋಗದಿಂದ ಬಳಲುವವರು ಇರ್ತಾರೆ. ಈಗ ತಾವು ಹೇಳಿದಾಗ ಎಷ್ಟೊಂದು ಜನ ಹಾಸನಿಕೊಂಡದ್ದು ಹೌದು, ಆದ್ರೆ ಅವ್ರು 100ಕ್ಕೆ 100 ಹೃದಯಾಘಾತದಿಂದಲೇ ಸತ್ತ ಸೈಂಟಿಫಿಕ್ ಎವಿಡೆನ್ಸ್ ಇದೆ ಅನ್ನೋದು ಇದೆಯಾ ಅನ್ನೋದು ಅಗತ್ಯ ಇಲ್ಲ. ಈಗ MI ಆಗಿದೆ ಅನ್ನೋದಕ್ಕೆ ECG ಯಲ್ಲಿ ST ಎಲಿವೇಶನ್ ಅಂತ ಹೇಳ್ತೀವಿ, ಅದು ಆಗಿದ. ಅವರ ಕಾರ್ಡಿಯಾಕ್ ಎನ್ಸೈಮ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಆಗಿದ. ಅವರಿಗೆ ಆಂಜಿಯೋಗ್ರಾಮ್ ಮಾಡಿ ಅದು ಹೌದು ಅಂತ ಪ್ರೂವ್ ಆಗಿದ, ಅಥವಾ ಸಡನ್ ಆಗಿ ತೀರ್ಕೊಂಡದ್ದೇ ಹೌದು ಅಂತ ಆದ್ರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಅದು ಗೊತ್ತಾಗಿದ. ಇದು ಯಾವುದೂ ಇಲ್ಲದೆ ಒಬ್ಬ ವ್ಯಕ್ತಿ ಕುಸಿದು ಬಿದ್ದ ಸತ್ತ ಅಂತ ಹೇಳಿದ ಕೂಡಲೇ ಅದು ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಅಂತ ಪಟ್ಟ ಕಟ್ಟೋದು ಖಂಡಿತ ಸರಿಯಲ್ಲ. ಓಕೆ, ಈಗ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಹಾಗಾದ್ರೆ ಬಹಳಷ್ಟು ಸಮಸ್ಯೆ ಈ ಹಾರ್ಟ್ ಅಟ್ಯಾಕ್ ನಲ್ಲಿ ಬರುವಂಥದ್ದು ಈ ನಾನು ಆಗಿದೆ ಗ್ಯಾಸ್ಟ್ರೈಟಿಸ್, ಆ ಒಂದು ವಿಚಾರ ಅದು ಗೊತ್ತಾಗಲ್ಲ. ಮತ್ತೆ ಈ ನೋವು ಆ ನೋವು ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ? ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಗ್ಯಾಸ್ಟ್ರೈಟಿಸ್ ಅನ್ನು ಯಾವತ್ತೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಗ್ಯಾಸ್ಟ್ರೈಟಿಸ್ ಕೇವಲ ಗ್ಯಾಸ್ಟ್ರಿಕ್, ಈಗ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಹಲವು ತೊಂದರೆಗಳಿಗೆ ಕಾರಣ ಆಗ್ಬೋದು. ಸೊ ಯಾವಾಗ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗ್ತದೆ, ನೀವು ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ನಾವು ಏನು ಮಾಡ್ತೀವಿ, ಗ್ಯಾಸ್ಟ್ರೈಟಿಸ್ ಆದರೆ ನಾವೇ ಹೋಗಿ ಮದ್ದು ತಗೋತೇವೆ ಅಂಗಡಿಯಿಂದ, ಯಾವುದೋ ರ್ಯಾನಿಟಿಡಿನೋ ಪ್ಯಾಮೊಟಿಡಿನೋ ಅಥವಾ ಪ್ಯಾಂಟಾಪ್ರೊಜೋಲೋ ತಗೊಂಡು ಹಾಗೆ ತಿಂತಾ ಇರ್ತೀವಿ. ಸೊ ಮೂಲ ಕಾರಣ ಗ್ಯಾಸ್ಟ್ರೈಟಿಸ್ ಯಾಕೆ ಆಗಿದೆ ಅನ್ನೋದನ್ನು ಹುಡುಕೋದಿಲ್ಲ. ಸೊ ಖಂಡಿತ ನಿಮ್ಮ ಗ್ಯಾಸ್ಟ್ರೈಟಿಸ್ನ ಕಾರಣ ಹುಡುಕಿ ಅದಕ್ಕೆ ಚಿಕಿತ್ಸೆ ತಗೊಳ್ಳಿ. ಆಗ ಗ್ಯಾಸ್ಟ್ರೈಟಿಸ್ ಕಮ್ಮಿ ಆಗತ್ತೆ, ಅಥವಾ ಅದರ ಕಾರಣ ತಿಳಿದು ಬರ್ತದೆ, ಅದನ್ನು ನಾವು ತಪ್ಪಿಸ್ಬೋದು. ಸೊ ಅದನ್ನು ಮಾಡಿದ್ರೆ ಈ ಹಾರ್ಟ್ ಅಟ್ಯಾಕ್ ಬರುವಾಗ ಖಂಡಿತ ಗೊತ್ತಾಗತ್ತೆ. ಯಾಕಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಒಂದು ರೀತಿ ಒಳಗಿಂದ ಹರಿದು ಹೋದಂತ ನೋವು ಇರ್ತದೆ, ಮಾಂಸವೇ ಹರಿದು ಹೋದಂತ ಸಹಿಸಲಾಗದ ನೋವು ಇರ್ತದೆ, ಬೆವರ್ತದೆ, ಕೈಗಳು ಜೋಮ್ ಹಿಡಿತದೆ. ಒಂದಷ್ಟು ಜನರಲ್ಲಿ ಎಡಗಡೆಯ ಭುಜನೇ ಇಲ್ಲದಂತ ಅನುಭವ ಬರುತ್ತೆ. ಒಂದಷ್ಟು ಜನರಲ್ಲಿ ಹೊಟ್ಟೆಯ ಮೇಲ್ಭಾಗದಲ್ಲಿ ತುಂಬಾ ಹಿಡಿದಿಟ್ಟು ಹರಿದಂತ ನೋವು ಬರ್ತದೆ, ಅಥವಾ ಬೆವರುವುದು, ಕುತ್ತಿಗೆಯಲ್ಲಿ ಸಹಿಸಲಾಗದ ಸೆಡೆತ, ಇದೆಲ್ಲ ಕಾರಣ ಇಲ್ಲದೆ ಬರುತ್ತೆ. ಹಿಂದಿನ ದಿವಸ ಏನೋ ನೀವು ಎತ್ತಿದ್ರಿ ಅಥವಾ ಉಳುಕು ಹಾಕಿದೆ, ಅದಲ್ಲ. ಯಾವುದೂ ಇಲ್ಲದೆ ಈ ರೀತಿಯ ನೋವು ಬಂತು ಅಂತ ಹೇಳಿದ್ರೆ ಖಂಡಿತ ಅದರ ಬಗ್ಗೆ ಒಂದಷ್ಟು ಯೋಚಿಸಲೇಬೇಕಾಗತ್ತೆ. ಹಾಗೂ ನಿಯಮಿತವಾಗಿ ನಿಮ್ಮ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ಪರೀಕ್ಷೆ ಮಾಡ್ತಾ ಇರಿ. ರಕ್ತದೊತ್ತಡ ಒಂದು ದೊಡ್ಡ ಮಟ್ಟಿನ ಕಾರಣ ಹೃದಯಾಘಾತಕ್ಕೆ. ಯಾವಾಗೆಲ್ಲ ನಿಮ್ಮ ಖಂಡಿತ, ಯಾಕಂದ್ರೆ ರಕ್ತದೊತ್ತಡ ಅಂದ್ರೆ ಏನು, ನಮ್ಮ ಹಾರ್ಟ್ ಅನ್ನೋದು ಒಂದು ಪಂಪ್ ಇದ್ದಾಗೆ. ಅದು ಆ ಪಂಪ್ ಏನು ಪೈಪ್ಗಳಲ್ಲಿ ರಕ್ತವನ್ನು ಹರಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತದೆ. ಹುಟ್ಟಿದ ದಿವಸದಿಂದ ಸಾಯುವ ದಿನದವರೆಗೆ ನಿರಂತರವಾಗಿ ಕೆಲಸ ಮಾಡ್ತದೆ. ಸೊ ಅದಕ್ಕೆ ಈ ರಕ್ತದ ಒತ್ತಡ ಜಾಸ್ತಿ ಆದ ಕೂಡಲೇ ಅದಕ್ಕೆ ಒತ್ತಡ ಜಾಸ್ತಿ ಬೀಳುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ ಹೃದಯಕ್ಕೆ. ಸೊ ನಿಮ್ಮ ರಕ್ತದ ಒತ್ತಡ ನಿಯಮಿತವಾಗಿದ್ದರೆ ಹಾರ್ಟಿಗೆ ಒತ್ತಡ ಬರುವುದಿಲ್ಲ. ಸೊ ರಕ್ತದೊತ್ತಡದ ಬಗ್ಗೆ ಜಾಸ್ತಿ ಗಮನ ವಹಿಸಿ, ಮಧುಮೇಹದ ಬಗ್ಗೆ ಗಮನ ವಹಿಸಿ, ಬೊಜ್ಜಿನ ಬಗ್ಗೆ ಗಮನ ವಹಿಸಿ, ಆಹಾರದ ಪದ್ಧತಿ ಕೂಡ ಇದರಲ್ಲಿ ಒಂದು. ಇಷ್ಟು ಮಾಡಿದ್ರೆ ಖಂಡಿತ ನಾವು ಈ ಹಾರ್ಟ್ ಅಟ್ಯಾಕಿನ ಭೂತದಿಂದ ಹೊರಗಡೆ ಬರ್ಬೋದು. ಓಕೆ, ಈಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ, ಅಂದರೆ ಎಲ್ಲಿ ನೋವು ಬರುತ್ತೆ ಅಂದರೆ ಪರ್ಫೆಕ್ಟ್ ಆಗಿ, ಅಂದರೆ ಇದೇ ನೋವು ಗ್ಯಾಸ್ಟ್ರಿಕ್ ಅಥವಾ ಈ ಟೈಮಲ್ಲಿ ನಾನು ವೈದ್ಯರಲ್ಲಿ ಹೋಗಲೇಬೇಕು ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ? ಈಗ ಹುಳಿ ತೇಗು ಅನ್ನೋದು ಗ್ಯಾಸ್ಟ್ರೈಟಿಸ್ನ ಮೊದಲ ಲಕ್ಷಣ. ಅಥವಾ ಪೇನ್ ಎಲ್ಲೆಲ್ಲ ಬರುತ್ತೆ ಗ್ಯಾಸ್ಟ್ರಿಕ್ಗೆ, ಆದರೆ ಹಾರ್ಟ್ ಅಟ್ಯಾಕ್ ಈಗ ಹಾರ್ಟ್ ಅಟ್ಯಾಕಿನ ನೋವು ನಾನು ಈಗಾಗಲೇ ಹೇಳಿದಾಗೆ ಶೋಲ್ಡರ್ ಅಲ್ಲಿ ಇರ್ಬೋದು, ಕೈ ಜೋಮ್ ಇಡಬಹುದು, ಬೆವರುದಿರ್ಬೋದು. ಬೆವರುದು ಒಂದು ದೊಡ್ಡ ಮಟ್ಟಿನ ಲಕ್ಷಣ ಹಾರ್ಟ್ ಅಟ್ಯಾಕ್ಗೆ. ಅದು ಎಷ್ಟು ಟೈಮ್ ಮುಂಚಿತವಾಗಿ ಸೈನ್ ಕೊಡುತ್ತಾ ಅಥವಾ ಹೇಗೆ? ಅದು ಹೆಚ್ಚಾಗಿ 6 ಗಂಟೆಗಳಿಂದಲೇ ಶುರು ಆಗುತ್ತೆ, ಸುಮಾರು 6 ಗಂಟೆಗಳ ಸಮಯದಿಂದ ಶುರು ಆಗ್ತದೆ. ಮತ್ತೆ ತುಂಬಾ ವಿರಳ ಪ್ರಕರಣದಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು, ಸಡನ್ ಆಗಿ ಹಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆಗುವಂತದ್ದು ಅದು ಆಗ್ತದೆ. ಅದನ್ನ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ವಿರಳ ಅತಿ ವಿರಳ ಕಾರಣಗಳಲ್ಲಿ. ಏನ್ ಗ್ಯಾಸ್ಟ್ರೈಟಿಸ್ ಇದ್ದದೆ ಅದು ತಿಂದ
ಈಗ ಏನೋ ಖಾರದ ವಸ್ತು ತಿಂದಿದ್ದಾನೆ. ಯಾಕಂದ್ರೆ ಸರ್ ಈಗ 85 ಜನರಲ್ಲಿ ಬಹಳಷ್ಟು ಜನರು ಅಂದ್ರೆ ಇವರು ಸಾವನ್ನಪ್ಪಿರುವಂತ ಕೆಲವರು ಬದುಕಿದ್ದಾರೆ, ಬಹಳಷ್ಟು ಜನರು ಬದುಕಿದ್ದಾರೆ. ಸೊ ಹಾಗಿದ್ರೆ ಹೇಗ್ ಬದುಕಿದ್ರು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಆ ಹಂತಕ್ಕೆ ಹೋಗಿ ಹೇಗೆ ಇಲ್ಲ ಈಗ ಇಲ್ಲಿ ಇದು ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈಗ ಯಾರಿಗೆಲ್ಲ ಹಾರ್ಟ್ ST ಎಲಿವೇಶನ್ ಅಂತ ಆಗತ್ತೆ, ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೆ ಸ್ಟೆಮಿ ಅಂತ, ಪುನೀತ್ ರಾಜ್ ಹೃದಯ ಜ್ಯೋತಿ ಕಾರ್ಯಕ್ರಮ ಅಂತ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಈಗ ಇವತ್ತು ನೀವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀರಿ ಅಥವಾ ಎದೆ ನೋವು ಅಂತ ಹೇಳ್ತಾರೆ, ಅವ್ರು ಬಂದು ECG ಮಾಡಿದ ತಕ್ಷಣ ಅವರಲ್ಲಿ ST ಎಲಿವೇಶನ್ ಇದ್ರೆ ಅಂದ್ರೆ ಅದರ ಸೈನೇಜ್ ಇದ್ರೆ ಅವರನ್ನು ಕೂಡಲೇ ಸಂಬಂಧಪಟ್ಟ ಆಸ್ಪತ್ರೆಗೆ ಅವರಿಗೆ ಒಂದು ಲೋಡಿಂಗ್ ಡೋಸ್ ಮದ್ದು ಕೊಟ್ಟು ಕಳಿಸಲಾಗ್ತದೆ. ಸೊ ಅಂತವರೆಲ್ಲರೂ ಹೆಚ್ಚಿನವರು ಅವರು ಬದುಕ್ತಾರೆ. ಅಥವಾ ಆಂಜಿಯೋಪ್ಲಾಸ್ಟಿ ಅಂತ ಹೇಳಿ ಹೃದಯ ರೋಗ ತಜ್ಞರು ಮಾಡ್ತಾರೆ. ಎಲ್ಲಿ ವೆಸಲ್ ಬ್ಲಾಕ್ ಆಗಿದೆ ಅದನ್ನು ಓಪನ್ ಮಾಡಿ ಕೊಡ್ತಾರೆ. ಈಗ ಗೊತ್ತಿಲ್ಲದೆ ಆಗುವಂತ ಹಾರ್ಟ್ ಅಟ್ಯಾಕ್ ತುಂಬಾನೇ ಕಮ್ಮಿ ಇದೆ. ಈಗ ತಾವು ಹೇಳಿದ್ರಿ ಹೋಗಿ ಒಂದು ಏನೋ ಸ್ವಲ್ಪ ಸೈನ್ ಬರುತ್ತೆ, ಸೊ ಆಗ ಹೋಗಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆಗಿದ್ರಿ ತಾವು ಹೇಳಿದಾಗೆ ಅವರು ಆ ಟೈಮಲ್ಲಿ ಹೃದಯಾಘಾತದಿಂದ ಎಸ್ಕೇಪ್ ಆದ್ರು, ಪಾರಾದ್ರು. ನೆಕ್ಸ್ಟ್ ಟೈಮ್ ಅವರಿಗೆ ಮತ್ತೆ ಅಟ್ಯಾಕ್ ಆಗಲ್ವಾ? ಈಗ ಮೊದಲನೇ ಬಾರಿ ಯಾಕೆ ಆಗಿದೆ ಅನ್ನೋದನ್ನು ಅರಿತುಕೊಂಡ್ರೆ, ಈಗ ಆಂಜಿಯೋಗ್ರಾಮ್ ಮಾಡಿದ ತಕ್ಷಣ ಗೊತ್ತಾಗತ್ತೆ ಯಾವ ಅವರ ರಕ್ತನಾಳ ಬಂದಾಗಿದೆ ಅಥವಾ ಅದರಲ್ಲಿ ತೊಂದರೆ ಇದೆ, ಅದು ಸಪುರ ಆಗಿದೆ ಅಂತ ಗೊತ್ತಾದ್ರೆ ಅದಕ್ಕೆ ಬೇಕಾದ ಖಂಡಿತ ವ್ಯವಸ್ಥೆ ಆಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ, ಒಂದು ಸಲ ಅಟ್ಯಾಕ್ ಆದವನಿಗೆ ಖಂಡಿತ ಯಾವ ಕಾರಣಕ್ಕೋಸ್ಕರ ಆಯ್ತು ಅನ್ನೋದನ್ನು ಗೊತ್ತಿರ್ತದೆ. ತನ್ನ ಬೊಜ್ಜಿಂದ ಆಯ್ತಾ, ತನ್ನ ಒತ್ತಡದಿಂದ ಆಯ್ತಾ, ರಕ್ತದೊತ್ತಡದಿಂದ ಆಯ್ತಾ, ಮಧುಮೇಹ, ಅವನು ಖಂಡಿತವಾಗಿ ಅದರ ಬಗ್ಗೆ ಜಾಗರೂಕತೆಯಿಂದ ವ್ಯವಹರಿಸ್ತಾನೆ. ಒಂದು ವೇಳೆ ವ್ಯವಹರಿಸದೆ ಹೋದ್ರೆ ಅಥವಾ ವಿರಳಾತಿ ಕಾರಣಗಳಲ್ಲಿ ಅವನ ವಂಶವಾಹಿ ತೊಂದರೆ ಅಥವಾ ಬೇರೆ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆದ್ರೆ ಖಂಡಿತ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದ್ ಕಡೆ ಈ CPR ಅನ್ನೋದು ಎಷ್ಟು ಎಫೆಕ್ಟಿವ್ ಆಗುತ್ತೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಖಂಡಿತ ಈ CPR ದೊಡ್ಡ ಮಟ್ಟಿನಲ್ಲಿ ಪ್ರಯೋಜನ ಆಗತ್ತೆ, ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯಿಂದ ಸಿಕ್ಕಿದ್ರೆ, ಅಂದ್ರೆ ಸರಿಯಾದ ರೀತಿಯಲ್ಲಿ ವ್ಯಕ್ತಿ ಅಂತ ಹೇಳಿದ್ರೆ ಆತನ ವೈದ್ಯಕೀಯ ವ್ಯಕ್ತಿ ಆಗ್ಬೇಕು ಅಂತ ಇಲ್ಲ, ಗೊತ್ತಿರುವವರು CPR ಕೊಡ್ಬೇಕು. ಖಂಡಿತ ಒಬ್ಬ ವ್ಯಕ್ತಿ ಇದ್ದು ಒಂದಷ್ಟು ಹೊತ್ತು ಹೃದಯವನ್ನು ಮತ್ತೆ ಚಾಲನೆ ಮಾಡೋ ಸಾಧ್ಯತೆ ಇದೆ ಅದ್ರ. ಎಸ್ ಸರ್, ಕೊನೆಯದಾಗಿ ಡಾಕ್ಟರ್ ಎಲ್ರಿಗೂ ಕೂಡ ಒಂದು ಕಿವಿ ಮಾತು ಕೊಡ್ಬೇಕಂತ ಹೇಳಿದ್ರೆ, ಒಂದು ಮೆಸೇಜ್ ಕೊಡ್ಬೇಕಂತ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ನಿಮ್ಮ ಆಹಾರ ಪದ್ಧತಿಯನ್ನು ಸಾಂಪ್ರದಾಯಿಕ ಪದ್ಧತಿಗೆ ಒಗ್ಗಿಕೊಳ್ಳಿ. ನಿಯಮಿತವಾದ ವ್ಯಾಯಾಮ ಮಾಡಿ. ನಿಯಮಿತವಾದ ವ್ಯಾಯಾಮನ ಅನಿಯಮಿತ ಒಂದೇ ಸಲಕ್ಕೆ ದೊಡ್ಡ ಮಟ್ಟಿನ ವ್ಯಾಯಾಮವನ್ನು ಖಂಡಿತ ಮಾಡಬೇಡಿ. ಆಹಾರ ಪದ್ಧತಿಯ ಬಗ್ಗೆ ಗಮನ ಇಡಿ. ಉಪ್ಪು, ಸಕ್ಕರೆ ಮತ್ತು ನಿಮ್ಮ ಎಣ್ಣೆ ಇವುಗಳನ್ನು ನಿಯಮಿತವಾಗಿ ಇಟ್ಕೊಳ್ಳಿ. ನಮ್ಮಲ್ಲಿ ಏನಾಗ್ತದೆ, ಒಂದು ದಿವಸ ನಾವು ತುಂಬಾನೇ ತಿಂತೇವೆ, ಒಂದು ವಾರ ಏನೂ ತಿನ್ನೋಲ್ಲ, ಮತ್ತೆ 2 ದಿವಸ ವಡೆ ತಿಂತ ಇರ್ತೀರಾ, ಮತ್ತೊಂದು 15 ದಿವಸ ಏನು ತಿನ್ನೋದಿಲ್ಲ. ಸೊ ಈ ರೀತಿಯ ಕ್ರ್ಯಾಶ್ ಅಥವಾ ಬಿಂಜ್ ಈಟಿಂಗ್ ಅಂತ ಹೇಳ್ತೇವೆ. ಮದುವೆ ಮನೆಗೆ ಹೋಗೋದು, ಸಿಕ್ಕಾಪಟ್ಟೆ ಪಾಯಸ ತಿನ್ನೋದು, ಮತ್ತೆ ಒಂದು ವಾರ ನಾನು ಸಕ್ಕರೆನೇ ತಿನ್ನೋದೇ ಕೂತ್ಕೊಳ್ಳೋದು, ಇದು ಖಂಡಿತ ಒಳ್ಳೇದಲ್ಲ. ಸೊ ನಿಮ್ಮ ಆಹಾರ ಪದ್ಧತಿಯನ್ನು ನಿಮ್ಮ ದೇಹಕ್ಕೆ ಅನುಗುಣವಾಗಿ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಹೃದಯಾಘಾತದಿಂದ ಹೊರಗೆ ಬರ್ಬೋದು. ಅದೇ ರೀತಿ ನಿಮ್ಮ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ನಿಯಮಿತವಾಗಿ ಪರೀಕ್ಷೆ ಮಾಡಿ ಸರಕಾರದಿಂದ ಉಚಿತವಾಗಿ ಇದಕ್ಕೆ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡ್ರೆ ನಾವು ಖಂಡಿತವಾಗಿ ಉತ್ತಮವಾದ ಆರೋಗ್ಯಕರ ಜೀವನ ಮಾಡಬಹುದು. ಇದು ಹಾರ್ಟ್ ಅಟ್ಯಾಕ್ ಈಗ ಬಹಳಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ಕ್ಷಮಿಸಿ, ಬಹಳಷ್ಟು ಕರೆಗಳಿದೆ, ಈಗಲೂ ಕರೆಗಳು ಬರ್ತಾ ಇದೆ, ಸಮಯದ ಭಾವ ತುಂಬಾ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಜೊತೆಗೆ ತಾವು ಕೇಳಿರುವಂತಹ ಪ್ರಶ್ನೆ ಆಲ್ಮೋಸ್ಟ್ ರಿಲೇಟೆಡ್ ಅನ್ನೋದು ನನ್ನ ಭಾವನೆ. ಯಾಕಂದರೆ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಒಂದು ಕಡೆ ನಮ್ಮ ಫುಡ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಜೊತೆಗೆ ನಮ್ಮ ಹೆರಿಡಿಟ್ರಿ ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲರ ಜೊತೆಗೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಜೊತೆಗೆ ನಾವು ಸೇವಿಸುವಂಥ ಆಹಾರ, ನಮ್ಮ ಸ್ಟ್ರೆಸ್ಗಳು, ಇದೆಲ್ಲವೂ ಕೂಡ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಇವೆಲ್ಲದರ ನಡುವೆ ಬಹಳಷ್ಟು ಶಾಕಿಂಗ್ ಆಗಿರುವಂತಹ ಸಂಗತಿ, ಹಾಸನದಲ್ಲಿ ಹೇಗೆ ಏಕಾಏಕಿ ಇಷ್ಟು ಜನರು ಸಾವನ್ನಪ್ತಾ ಇದ್ದಾರೆ. ಒಂದು 43 ದಿನಗಳಲ್ಲಿ 26ಕ್ಕೂ ಅಧಿಕ ಜನರು ಹೇಗೆ ಸಾವನ್ನಪ್ತಾ ಇದ್ದಾರೆ, ಸರಿ ಇದ್ದವರು ಹೇಗೆ ಸಾವನ್ನಪ್ತಾ ಇದ್ದಾರೆ, ಊಟ ಮಾಡುವಾಗ, ನಡೆದುಕೊಂಡು ಹೋಗುವಾಗ, ಆಟ ಆಡುವಾಗ ಎಲ್ಲರೂ ಕೂಡ ಸಾವನ್ನಪ್ತಾ ಇದ್ದಾರೆ, ಕುಸಿದು ಬೀಳ್ತಾರೆ, ಸಾವನ್ನಪ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇಂತಹ 6 ತಿಂಗಳಲ್ಲಿ, ಕೇವಲ 6 ತಿಂಗಳಲ್ಲಿ 85 ಜನರು ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆದರೆ ಬಹಳಷ್ಟು ಜನರು ಇದರಿಂದ ಪಾರಾಗಿದ್ದಾರೆ, ಬಹಳಷ್ಟು ಜನರು ಇದರಿಂದ ಚಿಕಿತ್ಸೆ ಪಡೆದುಕೊಂಡು ಹೊರ ಬಂದಿದ್ದಾರೆ. ಸೊ ಹಾಗಿದ್ದಾಗ ಇದಕ್ಕೆ ಚಿಕಿತ್ಸೆ ಕೂಡ ಇದೆ, ಆಗುತ್ತೆ. ಆದರೆ ರೈಟ್ ಟೈಮಲ್ಲಿ ನಾವು ಡಾಕ್ಟರನ್ನು ಭೇಟಿ ಆಗಬೇಕಾಗುತ್ತೆ, ಆಸ್ಪತ್ರೆಗೆ ಹೋಗಬೇಕಾಗುತ್ತೆ.
ಆದರೂ ಕೂಡ ಕೆಲವರು ಹೇಳುವವರಿದ್ದಾರೆ ಆಸ್ಪತ್ರೆಗೆ ಹೋದಾಗಲೂ ಕೂಡ ಹೇಗೆ ಸಾವನ್ನಪ್ತಾರೆ ಅವರು ಅನ್ನುವಂಥದ್ದು ಬಂದಾಗ ಅದು ಕೆಲವೊಂದ್ಸಲ ವಂಶ ಪಾರಂಪರಿಕವಾಗಿ ಬಂದರೆ ಅದು ಕಷ್ಟ ಅಂತೆ, ಅವರನ್ನು ಸೇವ್ ಮಾಡಲಿಕ್ಕೆ ಆಗಲ್ಲ. ಇದು ವೈದ್ಯಕೀಯ ಲೋಕಕ್ಕೆ ಬಹಳಷ್ಟು ಸವಾಲು, ಆಗಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಸೊ ಹಾಗಿದ್ದಾಗ ಅವರು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕು, ಅವರ ಫುಡ್ಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಆದರೆ ಏನು ಮಾಡುವಂಥದ್ದು ಗೊತ್ತಿಲ್ಲ. ಆದರೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಇಡೀ ವೈದ್ಯಕೀಯ ಲೋಕಕ್ಕೆ ಅಚ್ಚರಿಯಾಗಿದೆ. ಈ ಹಿಂದೆ ನಾವು ಏಡ್ಸ್ ಅಥವಾ ಕ್ಯಾನ್ಸರ್ ಅನ್ನೋಂಥದ್ದು ಹೇಗೆ ಮಹಾಮಾರಿ ಅನ್ನೋಂಥದ್ದು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ, ಆದರೆ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಎಲ್ಲವನ್ನ ಮೀರಿ ಹೋಗ್ತಾ ಇದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಂತಹ ಸಾವುಗಳು ದಾಖಲಾಗ್ತಾ ಇರುವಂಥದ್ದು ವೈದ್ಯಕೀಯ ಲೋಕಕ್ಕೆ, ವಿಜ್ಞಾನ ಲೋಕಕ್ಕೆ ಬಹಳಷ್ಟು ಶಾಕಿಂಗ್ ಆಗಿರುವಂಥದ್ದು. ಜೊತೆಗೆ ನಮ್ಮ ಮನುಕಕ್ಕೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ದೊಡ್ಡ ಶಾಕಿಂಗ್ ಆಗಿರುವಂತಹ ಸುದ್ದಿ. ಅದೇನೇ ಇರಲಿ, ಸರಿಯಾಗಿರುವಂತಹ ಆಹಾರವನ್ನು ಬಳಸಿ, ವ್ಯಾಯಾಮವನ್ನು ಮಾಡಿ, ಜೊತೆಗೆ ಸ್ಟ್ರೆಸ್ಸನ್ನು ಸ್ವಲ್ಪ ಕಡಿಮೆ ಮಾಡಿ, ಡಾಕ್ಟರ್ ಹೇಳಿದಾಗ ಎಲ್ಲರನ್ನ ಪ್ರೀತಿಸಿ, ಈ ಬೇರೆಯವರ ಒಂದು ಏಳಿಗೆಯನ್ನು ಕಂಡು ಭಾಳಷ್ಟು ಬೇಸರ ಪಡುವಂಥದ್ದು, ಅಲ್ಲಿ ಭಾಳಷ್ಟು ಹೊಟ್ಟೆ ಕಿಚ್ಚು ಪಡುವಂಥದ್ದು, ಈ ಸ್ಟ್ರೆಸ್ ಭಾಳಷ್ಟು ಜಾಸ್ತಿ ಆಗುತ್ತೆ. ಸೊ ಇದು ಯಾವುದು ಕೂಡ ಬೇಡ. ಒಂದು ಸುಂದರವಾಗಿರುವಂಥ ಲೈಫನ್ನು ಕೊಟ್ಟಿದ್ದಾರೆ ದೇವರು, ಬದುಕನ್ನು ಕೊಟ್ಟಿದ್ದಾರೆ, ಅದನ್ನು ಎಂಜಾಯ್ ಮಾಡೋಣ. ಎಷ್ಟು ದಿನ ಇರ್ತೀವಿ ನಾವು ಅನ್ನೋಂಥ ಗೊತ್ತಿಲ್ಲ. ಸೊ ಇದಷ್ಟು ದಿನ ಖುಷಿಯಾಗಿರೋಣ ಆ್ಯಂಡ್ ಎಂಜಾಯ್ ಮಾಡ್ತಾ ಇರೋಣ. ಸೊ ಅದೇ ಬಹುಶಃ ಮತ್ತೆ ಹೋದ್ರೂ ಕೂಡ ಪರವಾಗಿಲ್ಲ, ನಾವು ಎಂಜಾಯ್ ಮಾಡಿದ್ವಿ ಅನ್ನುವಂಥದ್ದು ಖುಷಿ ಇರುತ್ತೆ. ಸೊ ಆ ರೀತಿ ಬದುಕೋಣ. ಅದೇ ಬಹುಶಃ ಎಲ್ಲದಕ್ಕೂ ಕೂಡ ಒಂದು ಮದ್ದು, ಎಲ್ಲದಕ್ಕೂ ಕೂಡ ಆನ್ಸರ್ ಅನ್ನೋದು ಬಹುಶಃ ನನ್ನ ಅಭಿಪ್ರಾಯ. ಸೊ ಹಾಗಿದ್ದಾಗ ಖುಷಿಯಾಗಿರಿ, ಇದ್ದಷ್ಟು ದಿನ ಖುಷಿಯಾಗಿರೋಣ, ಅದೇ ನಮಗೆ ಲಾಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾ. ಆ್ಯಂಡ್ ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.